ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ. ಗತಿ ನೀನೇ ಎಂದೆಂದು ಕರುಣಾಡುವ ಬಂದು ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಈಗ ವೆಲ್ಕಮ್ ಸ್ಪೀಚ್ ಮಾಡಲಿದ್ದಾರೆ ನಮ್ಮ ಡೆಪ್ಟಿ ಕಮಾಂಡೆಂಟ್ ರಮೇಶ್ ಸರ್. ಇವತ್ತು 8ಕ್ಕೆ ನಾವು ಆಚರಿಸಿದ್ದೇವೆ. ನಾವೊಂದು ಮಾತು ಹೇಳ್ತೇವೆ, ಯಾವ ನಾವು ಮನೆಯಲ್ಲಿ ಪೂಜೆ ಮಾಡುವಾಗ ನಾವು ವಿದ್ಯೆ ಅಂತ ಹೇಳಿದರೆ ಭಾರತಿ ವಿದ್ಯೆ ಅಂತ ಹೇಳಿದರೆ ನಾವು ಸರಸ್ವತಿ ದೇವರನ್ನು ಪೂಜೆ ಮಾಡ್ತೇವೆ. ಹಾಗೆ ನಾವು ಸಂಪತ್ತು ಬಂದಾಗ ನಾವು ಲಕ್ಷ್ಮೀ ದೇವರನ್ನು ಪೂಜೆ ಮಾಡ್ತೇವೆ. ಹಾಗೆ ಶಕ್ತಿ ಅಂತ ಹೇಳಿದಾಗ ಭಾರತೀಯರು ಮಾಡ್ತೇವೆ. ಹಾಗೆ ಅದಕ್ಕಿಂತ ಮಿಗಿಲಾಗಿ ನಮಗೆ ಜನ್ಮ ಕೊಟ್ಟವರು ನಾವು ಎಂದು ಅಂತೇಳಿ ನಾವು ಪೂಜೆ ಮಾಡ್ತೇವೆ. ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಸಂಪೂರ್ಣ ವ್ಯಕ್ತಿಯಾಗಿರುವಂಥ ಶ್ರೀಮತಿ ಭುವನೇಶ್ವರಿ ಹೆಗ್ಡೆ ಅವರು ಕೂಡ ಇದ್ದಾರೆ. ಹಾಗೆ ಪ್ರಥಮ ಸಾಹಿತ್ಯರಾದಂಥ ನಮ್ಮ ಅನಿತಾ ಅವರು ಕೂಡ ಇದ್ದಾರೆ. ಹಾಗೆ ವೇದಿಕೆಯನ್ನು ಎಲ್ಲ ಮಹಿಳೆಯರಿದ್ದಾರೆ. ನಿಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಕೊಡ್ತೇನೆ. ಇವತ್ತು ಈ ದಿನಾಚರಣೆಯಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿ ನಮ್ಮ ತುಳುನಾಡು ಲಯನ್ಸ್ ಕ್ಲಬ್ಬಿನ ದೇವಕರ ಉಪಸ್ಥಿತರಿದ್ದಾರೆ. ಅವರಿಗೆ ಜಿಲ್ಲಾ ಕಮಾಂಡ್ ಪರವಾಗಿ ಎಲ್ಲ ಪರವಾಗಿ ಅವರನ್ನು ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸಂಪೂರ್ಣ ವ್ಯಕ್ತಿಯಾಗಿ ಶ್ರೀಮತಿ ಭುವನೇಶ್ವರಿ ಹೆಗ್ಡೆ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ನಾವು ತುಂಬ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಪ್ರಥಮ ಸಾಹಿತ್ಯ ಅನಿತಾ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾವು ತುಂಬ ಕಾರ್ಯಕ್ರಮದ ಕೇಂದ್ರ ಬಿಂದು ಅಧ್ಯಕ್ಷಸ್ಥಾನವನ್ನು ವಹಿಸಿರುವಂಥ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುನಿಮನ್ ಸುಂದರ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ಸುಂದರ. ಹಾಗೆ ನಮ್ಮ ಜೊತೆಯಲ್ಲಿರುವಂಥ ಸುಪ್ರಿಯ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಹಾಗೆ ತುಳುನಾಡು ಕ್ಲಬ್ಬಿನ ಸದಸ್ಯರಾದ ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಆಗಿರುವಂಥ ಎಲ್ಲ ನಮ್ಮ ವೇದಿಕೆ ಮುಂದೆ ಆಸರಾಗಿರುವಂಥ ಎಲ್ಲ ನಮ್ಮ ಮಹಿಳಾ ಗ್ರಾಹಕರನ್ನು ಕೂಡ ನಾನು ಈ ವೇದಿಕೆಯಲ್ಲಿ ಅವರನ್ನು ಸ್ವಾಗತಿಸ್ತೇನೆ. ಒಂದು ನಿಮಿಷ ಬಿಟ್ಕೊಳ್ಳಿ. ಈಗ ಪ್ರಾಸ್ತಾವಿಕ ಅಧ್ಯಕ್ಷತೆ ವಹಿಸಿರುವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಮಾಂಡೆಂಟ್ ಅವರು ಮುರಳಿ ಮಹಜುಂದಾರ್ ಅವರು. ದಿನಾಚರಣೆಯ ಶುಭಾಶಯಗಳು. ಇವತ್ತು ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಬಹಳ ವಿಶೇಷವಾದಂತಹ ದಿವಸ. ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ. ನಮ್ಮ ಹೋಮ್ಗಾರ್ಡ್ ಇಲಾಖೆಯಲ್ಲಿ ಬಹಳಷ್ಟು ಮಹಿಳೆಯರಿದ್ದಾರೆ. ಸೊ ಈ ದಿವಸ ನಾವು ವಿಶೇಷವಾಗಿ ಆಚರಿಸಬೇಕು ಅಂತ ಹೇಳಿ ನಾವು ಒಂದು ಚಿಂತನೆಯನ್ನು ಮಾಡಿ ಅದಕ್ಕೆ ಸರಿಯಾದ ವ್ಯಕ್ತಿ ಶ್ರೀಮತಿ ಭುವನೇಶ್ವರಿ ಹೆಗಡೆ ಅಂತ ಹೇಳಿ ನಾವು ಅವರನ್ನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕರೆದಿದ್ವಿ. ಅವರೊಬ್ಬರು ಪರಿಪೂರ್ಣ ಮಹಿಳೆ. ಭುವನೇಶ್ವರಿ ಹೆಗಡೆ ಅಂದರೆ ಒಬ್ಬರು ತಾಯಿಯಾಗಿ, ಒಬ್ಬರು ಲೇಖಕಿಯಾಗಿ, ಒಬ್ಬರು ನಗೆ ಬರಹಗಾರ್ತಿಯಾಗಿ, ಒಬ್ಬಳು ಮಹಿಳೆಯಾಗಿ ಏನೇನು ಸಾಧಿಸಬಹುದು ಎಲ್ಲವನ್ನ ಸಾಧಿಸಿ ಸಾಧನೆಯ ಉತ್ತುಂಗ ಶಿಖರದಲ್ಲಿದ್ದಾರೆ. ಅವರ ಆರೋಗ್ಯ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಅವರು ನಮ್ಮನ್ನು ನಗಿಸುವುದನ್ನು ಬಿಡುವುದಿಲ್ಲ. ಪ್ರತಿದಿನ ನಮ್ಮನ್ನು ನಗಿಸ್ತಾನೆ ಇರ್ತಾರೆ. ನಮಗೆ ಬಹಳ ಆತ್ಮೀಯರು. ಸೊ ನಮಗೆ ನೋವಾದಾಗ, ನಮಗೆ ಒಂದು ತಾಯಿಯ ಸ್ಥಾನದಲ್ಲಿ ಇರುವಂತಹ ಒಬ್ಬರು ಮಹಿಳೆ, ನಮಗೆ ಬೇಜಾರಾದಾಗ ನಾವು ಅವರ ಹತ್ರ ಫೋನ್ ಮಾಡಿದ್ರೆ ನಮ್ಮ ಮನಸ್ಸಿನ ದುಗುಡವನ್ನು ಕಡಿಮೆ ಮಾಡಿ ನಮ್ಮನ್ನು ನಗಿಸುವಂತಹ ಒಂದು ತಾಯಿ ಹೃದಯದ ಒಬ್ಬರು ಮಹಾನ್ ಮಹಿಳೆ ಅಂದರೆ ಭುವನೇಶ್ವರಿ ಹೆಗ್ಡೆ ಅವರು. ಇವತ್ತು ಮಹಿಳೆಯರು ಅಂದರೆ ನಾವು ನಮ್ಮ ಸಮಾಜದಲ್ಲಿ ನಾವು ನಮ್ಮ ನಿಜ ಜೀವನದಲ್ಲಿ ಮಹಿಳೆಯರಿಗೆ ನಾವು ಒಂದು ವಿಶೇಷವಾದ ಪಾತ್ರವನ್ನು ಕೊಟ್ಟಿದ್ದೇವೆ. ಒಬ್ಬರು ಶುಭ ಅವರಲ್ಲಿ ನಾವು ತಂಗಿಯನ್ನು ಕಾಣ್ತೇವೆ, ಒಬ್ಬರು ರಾಜಶ್ರೀ ಅವರಲ್ಲಿ ನಾವು ಅಕ್ಕನನ್ನು ಕಾಣ್ತೇವೆ. ಒಬ್ಬರು ಮಹಿಳೆ ಅಂದರೆ ಅವಳು ತಾಯಿ ಆಗ್ಬೋದು, ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು, ಮತ್ತೆ ಎಲ್ಲವೂ ಆಗ್ತಾಳೆ. ತಾಯಿಯ ಮಮತೆಯನ್ನು ಕೊಡ್ತಾರೆ, ತಂಗಿಯ ಪ್ರೀತಿಯನ್ನು ಕೊಡ್ತಾರೆ, ಅಕ್ಕನ ವಾತ್ಸಲ್ಯವನ್ನು ಕೊಡ್ತಾರೆ.
ಇವತ್ತು ಒಬ್ಬ ಪುರುಷ ಪರಿಪೂರ್ಣ ಪುರುಷ ಆಗ್ಬೇಕು ಅಂತ ಹೇಳಿ ಆದ್ರೆ ಖಂಡಿತವಾಗಿಯೂ ಮಹಿಳೆ ಅನಿವಾರ್ಯ. ಮಹಿಳೆಯರು ಇಲ್ಲದೆ ಪುರುಷರು ಪರಿಪೂರ್ಣ ಆಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬರು ಮಹಿಳೆ ಇದ್ದೇ ಇರ್ತಾರೆ. ಹಾಗಿರುವಾಗ ನಮ್ಮ ಹೋಮ್ಗಾರ್ಡ್ ಇಲಾಖೆಯಲ್ಲಿ ನೀವೆಲ್ಲ ಮಹಿಳೆಯರು, ಬಹಳಷ್ಟು ಮಹಿಳೆಯರಿದ್ದಾರೆ. ಸಣ್ಣ ಪುಟ್ಟ ಕಿರಿಕಿರಿಗಳು ಯಾವತ್ತೂ ಇರುತ್ತೆ, ನಾವು ಅದನ್ನ ಹೈಲೈಟ್ ಮಾಡಬಾರ್ದು. ಮಹಿಳೆಯರು ಜಗಳ ಆಡ್ತಾರೆ ಅದು ಇದು ಅಂತೇಳಿ ನಾವು ಅದನ್ನ ನೆಗೆಟಿವ್ ಋಣಾತ್ಮಕ ಅಂಶಗಳನ್ನ ಬದಿಗಿಟ್ಟು ನೋಡಿದ್ರೆ ಒಬ್ರು ಮಹಿಳೆ ಸಮಾಜದ ಒಂದು ಅನಿವಾರ್ಯವಾದ ಅಂಗ. ನೀವು ಇವತ್ತು ಹಗಲು ರಾತ್ರಿ ಬಿಸಿಲಲ್ಲಿ ಟ್ರಾಫಿಕ್ ಕೆಲಸ ಮಾಡ್ತೀರಾ, ಪೊಲೀಸ್ ಇಲಾಖೆಗೆ ಪೂರಕವಾಗಿ ಎಲ್ಲ ಇಲಾಖೆಗಳಲ್ಲೂ ನೀವು ಕೆಲಸ ಮಾಡ್ತೀರಾ. ನಿಮ್ಮ ಬಗ್ಗೆ, ಮಹಿಳೆಯರ ಬಗ್ಗೆ, ಮಹಿಳಾ ಹೋಮ್ಗಾರ್ಡ್ಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ. ಒಂದೋ ಎರಡು ಸಣ್ಣ ಪುಟ್ಟ ಕಿರುಕುಳಕ್ಕೆ ನಾವು ಎಲ್ಲ ಮಹಿಳೆಯರನ್ನು ಗುರುತಿಸ್ಲಿಕ್ಕೆ ಆಗುದಿಲ್ಲ. ಇವತ್ತಿನ ದಿವಸ ನಾವು ನಿಮಗಾಗಿ ನಿಮ್ಮ ಏನು ಒತ್ತಡ ಇದೆ, ಸ್ಟ್ರೆಸ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು. ನಿಮಗೂ ಸಹ ಭುವನೇಶ್ವರಿ ಹೆಗ್ಡೆಯವರ ಹತ್ರ ಒಂದು ಇಂಟ್ರಾಕ್ಷನ್ ಆಗಲಿ, ನಿಮ್ಮ ಮನಸ್ಸಿನ ದುಗುಡಗಳು, ನೋವುಗಳು ಕಡಿಮೆ ಆಗಿ ನೀವು ಸಹ ನಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿನ್ನೆ ತಾನೇ ನಾವು ಸುಲೋಚನಾ ಅವರಿಗೆ ನಾವೊಂದು ಸಾಂಕೇತಿಕವಾಗಿ ನಾವು ಅವರಿಗೆ ಒಂದು ಸನ್ಮಾನ ಮಾಡಿದ್ವಿ, ಕಳೆದ ಬಾರಿಯೂ ಮಾಡಿದ್ವಿ. ಯಾಕೆಂದ್ರೆ ನಾವು ಅದೊಂದು ಮಹಿಳೆಗೆ ಕೊಡುವಂತ, ಇವತ್ತು ನಿನ್ನೆ ನಾವು ಸುಲೋಚನಾ ಅವರಿಗೆ ಏನು ಗೌರವ ಕೊಟ್ಟಿದ್ದೇವೆ ಅದು ಬರೀ ಸುಲೋಚನೆಗೆ ಅಲ್ಲ, ಅದು ಮಹಿಳಾತನಕ್ಕೆ, ತಾಯ್ತನಕ್ಕೆ ಕೊಟ್ಟಂತ ಒಂದು ಗೌರವ. ಈ ಬಳಿಕ ಇವತ್ತಿನ ಕಾರ್ಯಕ್ರಮದ ಬಳಿಕ ಇನ್ನೊಂದು ಕಾರ್ಯಕ್ರಮನೂ ಇದೆ. ಅಲ್ಲಿಯೂ ಸಹ ನಿಮಗೆಲ್ಲ ಡಿಸ್ಟ್ರೆಸ್ಸಿಂಗ್ ಅಂತ ಹೇಳಿ ಒಂದು 25 ಹೋಮ್ಗಾರ್ಡ್ಗಳಿಗೆ ನಾವು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಇವತ್ತು ನಾವು ನಮ್ಮ ಭುವನೇಶ್ವರಿ ಹೆಗ್ಡೆಯವರು ಅವರು ಬರುವಂತ ಸ್ಥಿತಿಯಲ್ಲಿಲ್ಲ. ಅವರು ನನ್ನ ಮೇಲಿನ ಪ್ರೀತಿಯಿಂದ ಬಂದಿದ್ದಾರೆ. ಯಾಕೆ ಅವ್ರು ಹೇಗೆ ಬಂದ್ರು ಅಂತ ನೀವು ನೋಡಿರ್ಬೋದು. ಬಹಳಷ್ಟು ಬೆಂಗಳೂರಲ್ಲಿರುವವರು ಮಂಗಳೂರಿಗೆ ಚಿಕಿತ್ಸೆಗಾಗಿ ಬಂದವರು, ನಾನು ಅವ್ರನ್ನ ಬಿಡ್ಲಿಲ್ಲ, ನೀವು ಬರಬೇಕು ಮೇಡಮ್, ನಮ್ಮ ಹೋಮ್ಗಾರ್ಡ್ಗಳಿಗೆ ನೀವು ಒಂದಷ್ಟು ಕಿವಿ ಮಾತು ಹೇಳಬೇಕು, ಅವ್ರನ್ನ ನಗಿಸ್ಬೇಕು. ಇವತ್ತು ನೀವು ಮನಸ್ಸಿನಲ್ಲಿ ಏನೇ ನೋವು ಇದ್ರು ನೀವು ನಗಬೇಕು. ಒಂದು ಅರ್ಧ ಗಂಟೆ ನೀವು ಚೆನ್ನಾಗಿ ನಕ್ಕರೆ ನಮಗೆ ಸಂತೋಷ. ಈ ನಿಮ್ಮನ್ನು ನಗಿಸುವ ಉದ್ದೇಶದಿಂದಲೇ ಬಂದಿದ್ದಾರೆ. ಬಹುಶಃ ಅವರು ಅದರಲ್ಲಿ ಯಶಸ್ಸು ಕಾಣ್ತಾರೆ ಅಂತ ಹೇಳುವ 100% ನನಗೆ ಒಂದು ಧೈರ್ಯ ಇದೆ. ಸೊ ನಾವೆಲ್ಲ ಒಂದು ಅರ್ಧ ಗಂಟೆಗಳ ಕಾಲ ನಗೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬ್ರೇಕ್ಫಾಸ್ಟ್ ವಿತ್ ಭುವನೇಶ್ವರಿ ಅಂತಲೇ ಹಾಕಿದ್ವಿ. ಅಂದ್ರೆ ಭುವನೇಶ್ವರಿ ಹೆಗಡೆಯವರ ಜೊತೆ ಒಂದು ಬೆಳಗಿನ ಉಪಹಾರ ಅಂತ ಹೇಳಿ. ಸೊ ನಿಮ್ಮ ಬೆಳಗಿನ ಉಪಹಾರ ಮಾಡುವ ಮೊದಲು ನಿಮ್ಮನ್ನು ಚೆನ್ನಾಗಿ ನಗಿಸಿ, ಹೊಟ್ಟೆ ಉಣ್ಣಾಗುವಷ್ಟು ನಗಿಸಿ, ಹಸಿವು ಜಾಸ್ತಿ ಆಗುವಾಗ ಅವ್ರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಏನಿದ್ರು ಅವರು ಹಾಸ್ಯ ಲೇಖಕಿಯರು, ಹಾಸ್ಯ ಮಾತುಗಾರರು. ಅವರಿಗೆ ನಾವು ಹಾಸ್ಯದ ದಾಟಿಯಲ್ಲಿ ಹೇಳಿದ್ರೆ ಅವರಿಗೆ ಚೆನ್ನಾಗಿ ನಾಟತ್ತೆ. ನಾವು ತುಂಬಾ ಸೀರಿಯಸ್ ಆಗಿ ಹೇಳಿದ್ರೆ ಅವರಿಗೆ ಅಷ್ಟು ಬೇಗ ತಲುಪೋದಿಲ್ಲ. ಈ ಉದ್ದೇಶದಿಂದ ಒಂದಷ್ಟು ಹಾಸ್ಯದ ದಾಟಿಯಲ್ಲಿ ನಾನು ಹೇಳಿರೋದು. ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ತುಳುನಾಡು ಲಯನ್ಸ್ ಕ್ಲಬ್ ತುಳುನಾಡು ಅವರು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಕಾರ್ಯಕ್ರಮದ ಯಶಸ್ಸಿನ ಸಿಂಹಪಾಲು ಒದಗಿರ್ತದೆ. ಯಾಕೆಂದ್ರೆ ಸ್ಪಾನ್ಸರರ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಡಯಾನ್ ಲೂಯಿಸ್ ಅಂತ ಹೇಳಿ ನನ್ನ ಆತ್ಮೀಯ ಮಿತ್ರರು. ನಾನು ಅವರಿಗೆ ಒಂದು ಫೋನ್ ಮಾಡಿ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ, ಬರಬೇಕು ಅಂತ ಹೇಳುವಾಗ ಖಂಡಿತವಾಗಿ ನಾವಿದ್ದೇವೆ ಡಾಕ್ಟರ್, ಮಾಡಿ ಅಂತೇಳಿ ಅಧ್ಯಕ್ಷರಾದಂಥ ವಿಲ್ಸನ್ ದಿವಾಕರ್ ಅವರು ನಮ್ಮ ಜೊತೆ ಬೆಳಗಿನ ಹೊತ್ತು ನಮ್ಮ ಜೊತೆ ಬಂದಿದ್ದಾರೆ. ಸೊ ಅವರಿಗೂ ನಮ್ಮ ಇಲಾಖೆ ಪರವಾಗಿ ಸ್ವಾಗತ ಕೋರುತ್ತಾ, ನಮ್ಮ ಇನ್ನೊಂದು ವಿಚಾರ ನಾನು ಹೇಳಿದ್ರೆ ತಪ್ಪಾಗ್ತದೆ. ನಾವು ಮಹಿಳೆ, ನಮ್ಮ ಹೋಮ್ಗಾರ್ಡ್ ಇಲಾಖೆಯಲ್ಲಿ 2 ಮಹಿಳೆಯರು ನಮ್ಮ ಹೋಮ್ಗಾರ್ಡ್ ಇಲಾಖೆಯನ್ನು ಸಂಪೂರ್ಣವಾಗಿ ಎತ್ತಿ ನಿಲ್ಲಿಸುವುದು. ಒಂದು ನಮ್ಮ ಸಂಡೇನೂ ಬಂದ್ರೆ ಕೆಲಸ ಮಾಡಕ್ಕೆ ರೆಡಿ ಇರ್ತಾರೆ. ಅವರು ಬರ್ಲಿಲ್ಲ ಅಂದ್ರೆ ಒಂದು ನಮ್ಮ ಇಲಾಖೆಗೆ ಒಂದು ಕಳೆನೇ ಇಲ್ಲ. ಸೊ ಯಾರೇ ಫೋನ್ ಮಾಡಿದ್ರು ಬೈಯೋದಿಲ್ಲ, ಚೆನ್ನಾಗಿ ಮಾತಾಡ್ತಾರೆ. ಜೋರಾಗಿ ಬೈದ್ರೆ ಅವ್ರು ಅಳ್ತಾರೆ ಹೊರತು ಅವ್ರ ಬಗ್ಗೆ, ಮಾಡಿದವರ ಬಗ್ಗೆ ಏನು ಹೇಳಲ್ಲ. ಹಾಗೆ ಅವರು ಮತ್ತೆ ನಮ್ಮ ಸುಲೋಚನಾ, ನಮ್ಮ ಟೈಪಿಸ್ಟ್ಗಳು ಎಲ್ಲ ಲೇಡೀಸ್ಗಳೇ ಇರೋದು. ಯಾಕೋ ನಮ್ಮ ಹೋಮ್ಗಾರ್ಡ್ ಇಲಾಖೆಯನ್ನ ಎತ್ತಿ ನಿಲ್ಲಿಸುವುದು ಬರೀ ಮಹಿಳೆಯರೇ. ಆದ ಕಾರಣ ನಾವು ಮಹಿಳಾ ದಿನಾಚರಣೆ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡೋಣ, ಮಹಿಳೆಯರನ್ನು ಗೌರವಿಸೋಣ ಅಂತ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ. ನಾನು ಹೆಚ್ಚು ಮಾತಾಡಿದ್ರೆ ಮತ್ತೆ ನಗಿಸ್ಲಿಕ್ಕೆ ಅವರಿಗೆ ಟೈಮ್ ಸಾಕಾಗಲ್ಲ. ಸೊ ನಿಮ್ಮೆಲ್ಲರಿಗೂ ಮಗದೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ನಾನು ವೇದಿಕೆಯನ್ನು ಯಶಸ್ವಿ ಪುರುಷನ ಹಿಂದೆ ಮಹಿಳೆಯರಿದ್ದೇ ಇರುತ್ತಾರೆ ಎಂಬುದಾಗಿ ಚೆನ್ನಾಗಿ ತಿಳಿಸಿಕೊಟ್ಟ ನಮ್ಮ ವಿಲ್ಸನ್ ದಿವಾಕರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ತುಳುನಾಡು, ಇವರಿಂದ ಕೆಲವು ಮಾತುಗಳನ್ನು ಮಹಿಳಾ ದಿನಾಚರಣೆ ಶುಭಾಶಯಗಳು. ಪ್ರತಿಯೊಬ್ಬ ಯಶಸ್ವಿ ಪುರುಷನಿಂದ ಯಾವುದೇ ಸಂಸ್ಥೆ ಇರಲಿ, ಅದರ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತು. ಹಾಗೆ ಇದೊಂದು ಉತ್ತಮ ಕಾರ್ಯಕ್ರಮ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಹಾಗೆ ಯಾವುದೇ ಕೆಲಸವನ್ನು ಆಗುವುದಿಲ್ಲವೆಂದು ಅರ್ಧಕ್ಕೆ ಬಿಡದೆ ಯಶಸ್ವಿಯಾಗಿದ್ದ ಸೇರಿಸುವಂತಹ
ತಾಳ್ಮೆ, ಸಹನೆ, ಗುರಿ ಎಲ್ಲ ನಿಮ್ಮ ಹತ್ರ ಇದೆ. ಅವರನ್ನು ಎಲ್ಲರನ್ನು ಗೌರವಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ಎಲ್ಲ ಸ್ತ್ರೀಯನ್ನು ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನೀವು ಬರುವಾಗ ಇಲ್ಲಿ ಭಾಷಣ ಮಾಡ್ಬೋದು. ಕುಂಟಿ ಅಂತ ನಮಗೆ ಹೇಳ್ತಾರೆ. ನಾವು ಕುಂಟಿ ಅನ್ನೋ ಶಬ್ದನ ನನ್ನ ಜೀವನದಲ್ಲಿ ಬಳಸಿರಬಹುದು ಯಾವತ್ತಾದರೂ. ಇವತ್ತು ಈಗ ನನಗೆ ಗೊತ್ತಾಗ್ತಾ ಇದೆ ನಾವು ಯಾವ ಶಬ್ದವನ್ನು ಬಳಸಬಾರ್ದು, ನಮಗೆ ಅನುಭವ ಆಗಬೇಕು. ನಾನೊಂದು 3 ವಾರದಿಂದ ಕುಂಟಿಯ ಪಾತ್ರದಲ್ಲಿ ಮಿಂಚ್ತಾ ಇದ್ದೇನೆ, ಮನೆ ಒಳಗೆ ಮಿಂಚ್ತಾ ಇದ್ದೆ. ಅದನ್ನು ನನ್ನ ಡಾಕ್ಟ್ರು, ನನ್ನ ಡೆಂಟಿಸ್ಟ್ ಕೂಡ, ನೀವು ಮನೆಯೊಳಗೆ ಕೂತ್ರೆ ನೀವು ಹೀಗೆ ಆಗ್ಬಿಡ್ತೀರಿ, ನೀವು ಬನ್ನಿ ನಮ್ಮ ಜೊತೆಗೆ, ನಾವು ಕರ್ಕೊಂಡ್ಬರೋದು ನನ್ನ ಜವಾಬ್ದಾರಿ ಅಂತ ಹೇಳಿದ್ರು. ಆಮೇಲೆ ನಿಮ್ಮನ್ನು ಸುತ್ತು ಮಾತಾಡಬೇಕು ಅಂತ ಹೇಳಿದ್ರು. ಈಗೊಂದು 3-4 ತಿಂಗಳ ಹಿಂದೆ ನಾನು ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಾಗ ಮೈಸೂರು ಟ್ರೈನಲ್ಲಿ ಮದ್ದೂರು ವಡೆ ತಗೊಂಡೆ. ಮದ್ದೂರು ವಡೆ ತಿನ್ನುವಾಗ ನನ್ನೊಂದು ಹಲ್ಲು ವಡೆ ಒಟ್ಟಿಗೆ ನಮಗೆ ಸಣ್ಣವರಿದ್ದಾಗ ನೀವೆಲ್ಲ ಕೇಳಿರ್ಬೇಕು, ಹಲ್ಲು ಒಳಗೆ ಹೋದರೆ ಹಲ್ಲಿನ ಮರ ಹುಟ್ಟುತ್ತದೆ, ದುಡ್ಡಿನ ಮರ ಹುಟ್ಟುತ್ತದೆ ಅಂತ. ನನಗೆ ಭಯ, ಮರ ಹುಟ್ಟಿದ್ರೆ ಇನ್ನೇನು ಮಾಡೋದು ಅಂತ ಇಮಿಡಿಯೇಟಿವ್ರಿಗೆ ಫೋನ್ ಮಾಡಿದೆ. ಹಲ್ಲು ನುಂಗಿಬಿಟ್ಟಿದ್ದೇನೆ, ಏನು ಮಾಡಬೇಕು? ಏನೂ ಮಾಡಬೇಡಿ, ಮುಂದಿನ ವಾರ ಬನ್ನಿ, ಅದಕ್ಕೆಲ್ಲ ನಾನು ಏರ್ಪಾಡು ಮಾಡಿಕೊಡ್ತೇನೆ ಅಂತ. ಆದರೆ ಒಂದು ಮಾತು ಹೇಳಿದ್ರು, ನಿಮ್ಮನ್ನು ಮೊದಲಿನ ಹಾಗೆ ನಗೋ ಹಾಗೆ ನಾನು ಅಂದರೆ ನಗಲಿಕ್ಕೆ ಬರ್ತಿರಲಿಲ್ಲ, ಹಲ್ಲು ಹೋಗ್ಬಿಟ್ಟಿದೆ, ನಗೋ ಹಾಗೆ ಮಾಡಿಕೊಟ್ರೆ ನಾನು ಎಲ್ಲಿ ಕರೆದ್ರು ನೀವು ಭಾಷಣಕ್ಕೆ ಬರಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ರು ಅವರು. ಹಾಗಾಗಿ ಅವ್ರ ಕರೆದಲ್ಲೆಲ್ಲ ನಾನು ಭಾಷಣಕ್ಕೆ ಹೋಗಿದ್ದೇನೆ. ಅವ್ರ ಪುಸ್ತಕಕ್ಕೆ ಮುನ್ನುಡಿ ಬರೆದು ಕೊಟ್ಟಿದ್ದೇನೆ, ಪುಸ್ತಕ ಬಿಡುಗಡೆಗೆ ಹೋಗಿದ್ದೇನೆ. ಒಟ್ಟಾರೆ ಅವರ ಜೊತೆಗೆ ನಾನು ತುಂಬ ಒಂದು ಸಾಹಿತ್ಯಿಕವಾದ ಸೋದರ ಸಂಬಂಧವನ್ನು ಇಟ್ಟುಕೊಂಡು, ಇಂತಹ ನೀವು ಬಾಸ್ ಅಂತ ಹೇಳ್ತೀರೋ ಏನು ಹೇಳ್ತೀರೋ ಕಮಾಂಡ್, ಅವರ ಕೆಳಗೆ ನೀವು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವ ನೀವೆಲ್ಲರೂ ಅದೃಷ್ಟವಂತರು ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರನ್ನು ಹೊಗಳಿದಂಗೆ ಏನಾಗಬೇಕಾಗಿಲ್ಲ, ಆದರೂ ನಾನು ಅವರ ಜೊತೆಗೆ ನೋಡಿ ಅವರನ್ನು ಅಸೆಸ್ ಮಾಡಿದಂಥ ಗುಣಗಳು, ಸ್ತ್ರೀಯರ ಕುರಿತಾಗಿ ಅತ್ಯಂತ ಗೌರವಪೂರ್ವಕವಾದ ಅಂತರಂಗದ ಒಂದು ಅಭಿಮಾನ ಅವರಿಗಿದೆ. ಅದನ್ನು ನೀವೆಲ್ಲರೂ ಸದುಪಯೋಗ. ನಾನು ವೃತ್ತಿಯಲ್ಲಿ ಪ್ರಾಧ್ಯಾಪಕಿ, ನನ್ನ ವಿದ್ಯಾರ್ಥಿಗಳಾಗಿದ್ದಾರೆ ನೋಡ್ತಾರೆ. ವೃತ್ತಿಯಲ್ಲಿ ನಾನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕಿ, ಆದರೆ ಹಾಸ್ಯವಲ್ಲ ನಾನು ಬರೆಯೋದಕ್ಕೆ ಅಭ್ಯಾಸ ಮಾಡಿಕೊಂಡೆ. ಅದಕ್ಕೆ ಕಾರಣ ಇನ್ನೇನಿಲ್ಲ, ಜನರು, ನಾವು ಇರುವಂಥ ಜನರ ನಡುವೆ ನೀವು ನೋಡ್ತೀರಿ, ಅಯ್ಯೋ ಹೋಯಿತು ಅಂತ ದುಃಖದಲ್ಲಿ ಪರಿತಾಪ ಪಟ್ಟುಕೊಂಡು ಹೇಗೋ ಬದುಕಬೇಕಲ್ರಿ ಅಂತ ಬದುಕೋರು ಒಂದಿಷ್ಟು ಜನ ಸಿಗ್ತಾರೆ ನಮಗೆ. ನಮ್ಮ ಸಹೋದ್ಯೋಗಿಗಳಿರ್ಬೋದು, ಪಕ್ಕದ ಮನೆಯವರು ಇರ್ಬೋದು, ಯಾರು ಇದ್ದಿದ್ದೆಲ್ಲ ಹಾಗೆ ಇರಲಿ, ನಾನು ಮಾತ್ರ ಖುಷಿಯಾಗಿರ್ತೇನೆ, ನಾನು ಇರೋದು ಹೀಗೆ ಅಂತ ಖುಷಿಯಾಗಿರುವವರು ಒಂದು ಸ್ವಲ್ಪ ಸಂಖ್ಯೆಯಲ್ಲಿ ಕಡಿಮೆ ಅಂಥ ಜನರು ಇರ್ತಾರೆ. ನನಗೆ ಈ ಕಡೆ ಜನ ನಾನು ಸ್ವಲ್ಪ ಇಷ್ಟ. ನಾನು ಬೆಳೆದಂಥ ಹಳ್ಳಿಯಲ್ಲಿ ಜನರಿಗೆ ದುಡಿತ, ನಿಮಗೆ ಗೊತ್ತಿದೆ ದುಡಿತದ ಕಷ್ಟ ಏನು ಅನ್ನೋದು ನಿಮ್ಗೆ ಗೊತ್ತಿದೆ. ಯಾವ್ಯಾವ ಥರದ ದೈಹಿಕ ದುಡಿಮೆ, ನೀವು ಎಲ್ಲಿ ಟ್ರಾಫಿಕ್ ನಿಂತಿರ್ತೀರಿ, ಆಮೇಲೆ ಪೊಲೀಸ್ ಭಾಷೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಕೆಲವು ಪೊಲೀಸ್ ಆಫೀಸರ್ಸ್ ನನ್ನ ಸ್ನೇಹಿತರಿದ್ದಾರೆ. ಅದೇನು ಸುಮ್ಮನೆ ನಾರ್ಮಲ್ ಭಾಷೆಯಲ್ಲಿ ಬಳಕೆ ಆಗೋದೇ ಇಲ್ಲ ಅಂತ, ಒಳಗಾಗ್ರಿ ಅಂತ ಹೇಳೋದಕ್ಕೆ ಒಳಗಾಗ್ರಿ ಅಂತ ಹೇಳ್ತೀನಿ. ಸುಮ್ಮನೆ ಒಳಗಾಗ್ತದೆ ಇಲ್ಲ, ಒಳಗಾಗಬೇಕು ಅಂತ. ನಾನು ಪೊಲೀಸ್ ಕಮಿಷನರ್ ಒಬ್ಬರ ಪುಸ್ತಕ ಬಿಡುಗಡೆ ಹೋಗಿದ್ದೆ, ಗುರುಪ್ರಸಾದ್ ಅವರು, ಅಲ್ಲಿ ಗರುಡಾಚಾರ ಅಂತವರೆಲ್ಲ ಕೂತಿದ್ರು. ನಾನು ಹೇಳಿದೆ, ಪೊಲೀಸ್ ನೀವು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಬರಬೇಡಿ, ನಿಮ್ಮ ಆತಿಥ್ಯ ನಮ್ಮದು ಅಂತ ಬರೆದಿತ್ತು ಇನ್ವಿಟೇಷನ್ ಅಲ್ಲಿ. ಪೊಲೀಸ್ ಆತಿಥ್ಯಕ್ಕೆ ನಾವು ಭಯಪಡುತ್ತೇವೆ, ನಿಮ್ಮ ಆತಿಥ್ಯ ನಮಗೆ ಬೇಡ, ನಾನು ತಿನ್ಕೊಂಡು ಬರ್ತೇನೆ ಅಂತ ಅವ್ರಿಗೆ ತಮಾಷೆ ಮಾಡಿದ್ವಿ. ಪೊಲೀಸ್ ಇಲಾಖೆಯ ಜೊತೆಗೆ ನನ್ನ ವಿದ್ಯಾರ್ಥಿಗಳಿದ್ದಾರೆ, ನನ್ನ ಸಾಹಿತಿ ಸ್ನೇಹಿತರು, ರಾಮಾನುಜಂ ಕಾಲದಿಂದ ನಾನು ಪೊಲೀಸ್ ಲೇಖಕರಿದ್ದವರು ನಮಗೆ ಸ್ನೇಹಿತರಾಗಿರ್ತಾರೆ. ಅವರ ಭಾಷೆ, ಅವರ ಬಾಡಿ ಲ್ಯಾಂಗ್ವೇಜು ಅಂಥದ್ದೆಲ್ಲ ನಮಗೆ ಗೊತ್ತಿರೋದ್ರಿಂದ ಪೊಲೀಸರನ್ನೂ ತಮಾಷೆ ಮಾಡದೆ ಬಿಟ್ಟಿಲ್ಲ. ನಾನು ಪೊಲೀಸರ ಬಗ್ಗೆ ಲೇಖನ ಬರೆದಿದ್ದೀನಿ. ಆಮೇಲೆ ಗೌರವ ಬರುವಂಥ ಡಾಕ್ಟರ್ ವೃತ್ತಿ, ಈ ಡಾಕ್ಟರ್ಗಳನ್ನು ನಾನು ತುಂಬ ತಮಾಷೆ ಮಾಡಿದ್ದೀನಿ. ಹಲ್ಲು ಕಿತ್ತ ಡಾಕ್ಟರ್ಗಳನ್ನ ಅಷ್ಟಿಷ್ಟು ತಮಾಷೆ ಮಾಡಿಲ್ಲ. ಒಂದ್ಸಲ ನನ್ನ ಹಲ್ಲನ್ನು ಮಂಗಳೂರಿಗೆ ಬಂದಾಗ ಮೇಲ್ಗಡೆ ಆದ ಬೇರೆ ಡಾಕ್ಟರ್ ಹೆಸರು ಹೇಳೋದಿಲ್ಲ ನಾನು, ಇವರು ಪರಿಚಯ ಆಗೋ ಮೊದಲು ಹೋಗಿದ್ದೀನಿ. ಅವ್ರು ಹಲ್ಲು ಟೆಸ್ಟ್ ಮಾಡ್ತಾ ಇದ್ದಾರೆ, ನನ್ನ ಕಾಲ ಮೇಲೆ ಅವ್ರು ಬೂಟ್ ನನಗೆ ಅದನ್ನು ಗಮನಿಸ್ಬೇಕಾ, ಈ ಕಾಲು ಡಾಕ್ಟರ್ ಕಾಲು ತೆಗೀರಿ ಹೇಳುವಂದ್ರೆ ಬಾಯಿ ಕೈ ಹೋಗುವಂತ ಎಲ್ಲ ಇಟ್ಟು ಬಿಟ್ಟಿದ್ದಾರೆ. ಆಮೇಲೆ ಅಂತಾರೆ ಬಾಯಿ ಮುಚ್ಚಿಕೊಂಡು ಅವರಿಗೆ ಪ್ರತಿರೋಧ ಒಡ್ಡಿದೆ. ನಾನು ಬೂಟಿನ ತೆಗೆದ ನಾವು ಕಾಲಿನ ಈ ಥರದ ಎಲ್ಲಿ ಹೋದರೂ ನಮಗೆ ಒಂದು ತಮಾಷೆಯ ಘಟನೆ ಕಂಡು ಬರ್ತದೆ. ನಮಗೆ ಆ ತಮಾಷೆಯನ್ನು ಸ್ವೀಕರಿಸುವಂಥ, ತಮಾಷೆಯನ್ನು ಅರಗಿಸಿಕೊಂಡು ನಾವು ಅದನ್ನು ನಗನಗ್ತಾ ಇರಬೇಕು ಅನ್ನೋ ಒಂದು ಸಿಂಪಲ್ ಸರಳ ಸೂತ್ರವನ್ನು ಒಪ್ಪಿಕೊಂಡ್ರೆ ಆಯ್ತು. ಕೆಲವರಿಗೆ ನಾವು ನಕ್ಕು ಬಿಟ್ಟರೆ, ವಿಲ್ಸನ್ ಅವ್ರು ನೋಡಿರ್ತಾರೆ, ಫಾರಿನಿಂದ ಬಂದರು ಅಂದರೆ ಅವ್ರು ಬಂದ
ನಗಬಾರ್ದು. ನಕ್ಕರೆ ಅವರದ್ದು ಪರ್ಸನಾಲಿಟಿಯ ವೇಟ್ ಹೋಗಿಬಿಡ್ತದೆ, ಚಿತ್ರ ಆಗ್ಬಿಡ್ತಾರೆ. ಇವರಿಗೆ ಸರಳವಾಗಿ ಕೂತಾಗ ನಂಗೆ ಖುಷಿ ಆಯಿತು, ಬಂದರೂ ಕೂಡ ಸರಿಯಾಗಿದ್ದಾರೆ. ತುಂಬ ಜನ ಪೇಚಾಡ್ತಾ ಇರ್ತಾರೆ, ನಾನೊಂದು ನಕ್ಕು ಹಗುರಾಗಿ ಅಂತ ಒಂದು ಪುಸ್ತಕ ಬರ್ತದೆ. ನಕ್ಕು ಬಿಟ್ಟರೆ ಹಗುರಾಗಿಬಿಡೋದು ಎರಡು ಅರ್ಥ ಇದೆ. ಒಂದು, ನಾವು ಎಲ್ಲರ ಕಣ್ಣಲ್ಲಿ ಚೀಪಾಗಿ ಬಿಡೋದು, ಎಕ್ಕಚಿತ್ರ ಆಗಿಬಿಡೋದು, ಘನತೆ ಕಳ್ಕೊಡೋದು, ಹಗುರಾಗಿ ಬಿಟ್ಟಿರೋದು ಅಂತ. ಇನ್ನೊಂದು, ನಾನು ಅದಕ್ಕೆ ಕೊಟ್ಟ ಅರ್ಥ, ನಕ್ಕು ಹಗುರಾಗಿ ಅಂದರೆ ನಮ್ಮ ದುಗುಡಗಳನ್ನೆಲ್ಲ ಮರೆತು ನಾವು ನಕ್ಕು ಹಗುರಾಗೋದು. ನಮ್ಮ ವೇಟ್ ಅಂದರೆ ನಮ್ಮ ದುಃಖ, ಅದನ್ನು ಕಳ್ಕೊಂಡು ನಾವು ಹಗುರಾಗೋದಕ್ಕೆ ನಕ್ಕು ಹಗುರಾಗಿ ಅಂತ ನಾನು ಪುಸ್ತಕ ಬರೆದೆ. ಅದಕ್ಕೆ ನನಗೆ ಪ್ರೇರಣೆಯನ್ನು ಇಂಥದ್ದೊಂದು ವೇದಿಕೆಯಲ್ಲಿ ನನಗೆ ಎಲ್ಲಿ ಹೋದರೂ ನಾನು ಒಂದು ಕಿವಿ ಒಂದು ಕಣ್ಣು ಏನು ಸಿಗ್ತದೆ ಈ ಹಾಸ್ಯಕ್ಕೆ ಅಂತ ತೆರ್ಕೊಂಡಿರ್ತೇನೆ. ನಾನು ಅದನ್ನೇ ತೋರಿಸ್ಕೊಳ್ಳೋದಿಲ್ಲ, ಸುಮ್ಮನೆ ನೋಟ್ ಮಾಡ್ಕೊಂಡಿರ್ತೇನೆ. ನನ್ನ ಮನಸ್ಸು ಪರಿಚಯ ಮಾಡಿದರು, ತುಂಬ ಇವರು ಆತ್ಮೀಯವಾಗಿ ಪರಿಚಯ ಮಾಡಿದರು. ಅವರು ಉದ್ಘೋಷಕರು ಮೊದಲು ನೀನು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಈ MC ಗಳು ಇರಲಿಲ್ಲ, ತುಂಬ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ. ಈ MC ಗಳಿಗೆ ಉತ್ಸಾಹ ಬಂದ್ಬಿಟ್ರೆ, ಗಾಡಿ ಹಾಕ್ಕೊಂಡು ಬಂದ್ಬಿಟ್ರೆ ಅವರು 2 ಜನ ಇರ್ತಾರೆ, ಆ ಕಡೆ ಒಂದು ಈ ಕಡೆ ಒಂದು ಇಬ್ಬರು MC ಗಳು. ಅವರ ಉತ್ಸಾಹ ಹೇಗಿರ್ತದೆ ಅಂದರೆ, ನನ್ನನ್ನು ಹೇಗೆ ಪರಿಚಯ ಮಾಡಿದ್ರು ಅಂದರೆ, ಮಹನೀಯರೇ ಮತ್ತು ಮಹಿಳೆಯರೇ, ಜಗತ್ತಿನಲ್ಲಿ ಮನುಷ್ಯ ಮಾತ್ರ ನಗಬಲ್ಲ ಪ್ರಾಣಿ. ನಾವು ನಗಬಲ್ಲ ಪ್ರಾಣಿಗಳು, ಮ್ಯಾನ್ ಇಸ್ ದ ಓನ್ಲಿ ಲಾಫಿಂಗ್ ಎನಿಮಲ್. ಆದರೆ ನಗಿಸಬಲ್ಲ ಪ್ರಾಣಿಗಳಿಗೆ ಕೊರತೆ ಇದೆ. ಅಂತಹ ಒಂದು ಪ್ರಾಣಿಯನ್ನು ನಾವು ಇವತ್ತು ತಂದಿದ್ದೇವೆ, ಅವರೇ ಹೋಲಿಸಿದ್ದೇವೆ ಅಂತ ನನ್ನನ್ನು ತೋರಿಸಿದ್ರು. ನಮ್ಮ ಹಾಸ್ಯಲೇಖರಿಗೆ ಒಂದು ಇವರೇನು ಹೇಳ್ತಾರೆ ನೋಡೋಣ, ಏನೇನು ಹೇಳ್ತಾರೆ ನೋಡೋಣ ಅಂತ ಕೇಳಿಸ್ಕೊಳ್ಳೋದು. ನಗಿಸಬಲ್ಲ ಪ್ರಾಣಿ ಅಂತ ಡಿಕ್ಲೇರ್ ಆಯಿತು ಅವತ್ತಿನ ವೇದಿಕೆಯಲ್ಲಿ. ಆಮೇಲೆ ಹೇಳಿದ್ರು, ಇವರು ಕನ್ನಡದ ಖ್ಯಾತ ಹಾಸ್ಯಲೇಖಕಿ, ದೊಡ್ಡ ಖ್ಯಾತ ಬಿಟ್ಬಿಟ್ಟಿದ್ದಾರೆ. ಅವ್ರು ದಕ್ಷಿಣ ಕನ್ನಡದವರಲ್ಲ, ಖ್ಯಾತ ಅಂದರೆ ಗೊತ್ತು ನಿಮಗೆ, ಖ್ಯಾತೆ ತೆಗೆಯವರೆಲ್ಲ ಖ್ಯಾತರೇ. ಖ್ಯಾತ ಹಾಸ್ಯಲೇಖಕಿ, ಆದ್ದರಿಂದ ಇವರನ್ನು ನೋಡಿದ ತಕ್ಷಣ ನಗು ಬರುತ್ತದೆ ಅಂತ ಹೇಳಿದ್ರು. ಇವರನ್ನು ಓದಿದ ತಕ್ಷಣ ನಗು ಬರುತ್ತದೆ, ಓಕೆ. ಇವರನ್ನು ಕೇಳಿದ ತಕ್ಷಣ ನಗು ಬರುತ್ತದೆ, ಓಕೆ. ಇವರನ್ನು ನೋಡಿದ ತಕ್ಷಣ ನಗು ಬರುತ್ತದೆ. ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ, ಅವರ ಉತ್ಸಾಹ ಜೋರಾಗಿತ್ತು. ಹಾಗೆ ನಗು ಬರದಿದ್ದರೆ ನಮ್ಮ ಕಣ್ಣಿನಲ್ಲಿ ಏನೋ ದೋಷವಿದೆ ಅಂತ ಆಗ ಮಾತ್ರ ನನಗೆ ನಾನೇನು ಮಾಡಬೇಕೀಗ, ನಾನು ನಗಬೇಕಾ ನಗಬಾರ್ದು, ಟು ಲಾಫ್ ಆರ್ ನಾಟ್ ಟು ಲಾಫ್ ಅಂತ ಒಂದು ಧೈರ್ಯ ಮಾಡ್ತೀನಿ. ನಾನು ನೋಡಿದ್ರೆ ಅಧ್ಯಕ್ಷರು ನಗ್ತಾ ಇದ್ದಾರೆ, ಕಾರ್ಯದರ್ಶಿ ನಗ್ತಾ ಇದ್ದಾರೆ, ಪ್ರೇಕ್ಷಕರು. ನಾನು ನಗದಿದ್ದರೆ ನನ್ನ ಕಣ್ಣಿನಲ್ಲೇನೋ ದೋಷವಿದೆ ಅಂತ. ಆದ್ದರಿಂದ ಆ ವೇದಿಕೆಯಲ್ಲಿ ನಾನು ನಕ್ಕು ಹಗುರಾಗಿ ಅಂತ ನಾನು ಕಂಡುಕೊಂಡೆ. ನಕ್ಕು ಹಗುರಾದೆ ನಾನು. ಎಲ್ಲವನ್ನ ಯಾರನ್ನೋ ನಾವು ನೋಯಿಸಬೇಕು ಅಂತ ನಕ್ಕಿರೋದಿಲ್ಲ. ಅವ್ರ ಪಾಪ ನನ್ನನ್ನು ಹೊಗಳಬೇಕು ಅಂತ ಹೇಳಿದ್ರು. ಅವರು ತುಂಬ ನೋಡಿದ ತಕ್ಷಣ ನಗು ಬರುತ್ತದೆ, ಅವರಿಗೆ ಖುಷಿಯಾಗಿ ಹೇಳಿದ್ರು. ಅದರಲ್ಲಿ ಹುಡುಗಿರುವ ಈ ತಮಾಷೆಯ ಅರ್ಥಗಳನ್ನು ನೋಡಿದಾಗ ನಮಗೆ ನಗು ಬರುವಂಥದ್ದು. ಇಂಥದ್ದು ನೂರಾರು ನಮಗೆ ಒಳಗೆ ನಾನು ಹುಟ್ಟಿದ ಹಳ್ಳಿಯಲ್ಲಿ ಮುಗ್ಧರು ಹಳ್ಳಿಯವರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದರೆ ಅವ್ರು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರು ಬರ್ತಾರೆ, ಅವ್ರೇನೋ ಗೌರ್ಮೆಂಟ್ ಆಫೀಸರ್. ಅದೇ ಲೈನ್ ಮ್ಯಾನ್, ಆ ಲೈನ್ ಮ್ಯಾನಿಗೆ ಒಂದು ಕೊಡುವ ಪ್ರೀತಿ ಗೌರವ ಇದೆಯಲ್ಲ. ನಮ್ಮ ಹಳ್ಳಿಯ ಮಹಿಳೆಯರು ಅವರಿಗೆ ಚಾ ಕೊಡೋದು, ಎಲೆ ಅಡಿಕೆ ಕೊಡೋದು, ಊಟ ಮಾಡ್ಕೊಂಡು ಹೋದ ವಸ್ತು ಅಂತ ಹೇಳೋದು. ಅವನು ದಿನ ಬೇಕಾದವನು ನಮಗೆ. ಕರೆಂಟ್ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ನಮ್ಗೆ ದಿನ ಬೇಕಾದವನು ನಮ್ಮ ವಾಚ್ಮ್ಯಾನ್, ಅಲ್ಲಿ ಲೈನ್ ಮ್ಯಾನ್. ಅವನಿಗೆ ನಮ್ಮಲ್ಲಿ ರಾಜಾತೀತ. ಇದನ್ನೆಲ್ಲ ನಾವು ನೋಡ್ತಾ ಗಮನಿಸಿದಾಗ ಅವ್ರು ಹೇಗೆಂದರೆ, ನಾವು ಏನು ಮಾಡ್ತಾನೆ ಅಂದರೆ, ನಮ್ಮೂರಲ್ಲಿ ಒಂದೇ ಟ್ರಾನ್ಸ್ಫಾರ್ಮರ್. ನೀವು ಹಳ್ಳಿಯ ಚಿತ್ರಣ ಇದ್ದವರಾದರೆ ಗೊತ್ತಾಗ್ತದೆ. ಒಂದು ಟ್ರಾನ್ಸ್ಫಾರ್ಮರ್ 3 ಅದಕ್ಕೆ ಕಟ್ಟರ್ ಅಂತ ಏನು ಹೇಳ್ತಾರಲ್ಲ, ಫ್ಯೂಸ್ 3 ಇದೆ ಅಲ್ಲಿ ಒಂದೇ ಇರೋದು. ಅವನೇನು ಮಾಡ್ತಾರೆ, ಒಂದು ಸಿಂಡಿಕೇಟ್ ಬ್ಯಾಂಕು, ಒಂದು ಪಂಚಾಯತಿ, ಒಂದು ಹೆಗಡೆಯವರ ಕೇಳಿ. ನಮ್ಮದು ಸಿಂಡಿಕೇಟ್ ಬ್ಯಾಂಕಲ್ಲಿ ಇವತ್ತು ಇನ್ಸ್ಪೆಕ್ಷನ್ ಇದೆಯಂತೆ, ಕಟ್ಟೌಟ್ ತೆಗೆದ ಅದಕ್ಕೆ ಹಾಕಿದ, ಅಲ್ಲಿಗೆ ಕರೆಂಟ್ ಹೋಗಿ. ನಾಳೆ ಇವರ ಮನೇಲಿ ಏನೋ ಒಂದು ಪೂಜೆ ಇದೆ, ಶ್ರಾದ್ದ ಇದೆ, ಉಪನಯನ ಇದೆ, ಸಿಂಡಿಕೇಟ್ ಬ್ಯಾಂಕ್ನವರಲ್ಲಿ ಇರಲಿ, ತೆಗೆದ ಹೆಗಡೆಯವರ ಮನೆ. ಪಂಚಾಯತಿಯಲ್ಲಿ ನಾಳೆ ರೇಷನ್ ಕೊಡಬೇಕು, ಹೆಗಡೆಯವರ ಮನೆಗೂ ಇಲ್ಲ, ಸಿಂಡಿಕೇಟ್ ಬ್ಯಾಂಕ್. ಈ ಕರೆಂಟನ್ನು ರೇಷನ್ ಕೊಡುವ ಒಬ್ಬ ವ್ಯಕ್ತಿ ನಮ್ಮೂರ ಬಾಸು. ಅವನಿಗೆ ನಮ್ಮೂರ ಮಹಿಳೆಯರು ತುಂಬ ಪ್ರೀತಿ ತೋರಿಸ್ತಾರೆ. ಇಂಥದ್ದನ್ನು ನಾನು ನನ್ನ ವೃತ್ತಿಗೆ ಬಂದಾಗ ಕೂಡ ನಮ್ಮ ವಾಚ್ಮನ್ಗಳು, ನಮ್ಮ ಅಟೆಂಡರ್ಗಳು, ಅವರ ಒಡನಾಟ, ಅವರಿಂದ ಸಿಗುವ ಖುಷಿ ನನಗೆ ವೈಸ್ ಚಾನ್ಸಲರಿಂದ ಸಿಕ್ಕಿಲ್ಲ. ವೈಸ್ ಚಾನ್ಸಲರ್ ಬಂದರೆ ಹೀಗೆ ನಿಲ್ತೀವಿ ನಾವು. ಅದು ಸಹ ಈ ಪೊಲೀಸ್ ಇಲಾಖೆ ತುಂಬ ಜಾಸ್ತಿ ಅಂತ ನಾನು ಕೇಳಿದ್ದೀನಿ, ನಿಮ್ಗೆ ಗೊತ್ತಿರ್ತದೆ. ಹೈಯರ್ ಆಫೀಸರ್ಸ್ ಬಂದಾಗ ಒಂದ್ಸಲ ಗುರುಪ್ರಸಾದ್ ಅಂತ ಅವರು ಈಗ ನಿವೃತ್ತರಾಗಿದ್ದಾರೆ, ಅವರು ADGP ಆಗಿ ರಿಟೈರ್ ಆಗಿದ್ದಾರೆ. ಅವರು ತನ್ನ ಪುಸ್ತಕದಲ್ಲಿ ಈ ಥರ ತಮಾಷೆಯನ್ನೆಲ್ಲ ಬರ್ಕೊಂತಾರೆ. ನಾವು ಮೊನ್ನೆ ಬಿಡುಗಡೆ ಮಾಡ್ತೀವಿ ಬೆಂಗಳೂರಲ್ಲಿ. ಈಗ ಎಲ್ಲರನ್ನೂ ಪರೇಡಲ್ಲಿ ನಿಲ್ಲಿಸೋದಂತೆ. ಅವರು DIG ಇಂಥ ಮೇಲಿನವರು ಬಂದಾಗ ಅವರೇನು ನಿರೀಕ್ಷೆ ಮಾಡ್ತಾರೆ ಅಂದರೆ, ನಿಮ್ಮ ಸ್ಟೇಷನ್ನಲ್ಲಿರುವ ಎಲ್ಲರ ಪರಿಚಯ ನಿಮ್ಗೆ ಇರಬೇಕು, ವೈಯಕ್ತಿಕ ಪರಿಚಯ ಇರಬೇಕು ಅಂತ ಅವ್ರು ಅಪೇಕ್ಷೆ ಪಡ್ತಾರೆ. ಅದು ಸರಿ. ಈಗ ಇವರು ಹೇಗೆ
ಹೆಸರನ್ನು ನಡುವೆ ನಡುವೆ ಹೇಳಿದ್ರಲ್ಲ, ನನಗೆ ಆಗಲೇ ಗೊತ್ತಾಯ್ತು ಇವರಿಗೆ ನಿಮ್ಮ ಬಗ್ಗೆ ವೈಯಕ್ತಿಕವಾದ ಪ್ರೀತಿ ಇಲ್ಲದ್ರೆ ಸಾಧ್ಯ ಇಲ್ಲ. ಅವ್ರು ಕೇಳ್ತಾರಂತೆ, ಎಲ್ಲ ನಿಂತಿದ್ದಾರಲ್ಲ ಫಸ್ಟ್ ನಮ್ಮ ಹೆಸರು ಏನು ಅಂತ, ಅವನಿಗೆ ಹೆಸರು ಸರಿಯಾಗಿ ಗೊತ್ತಿಲ್ಲ, ಏನೋ ಹೇಳ್ತಾರೆ ಇವರು, ಆಗಿರೋದಿಲ್ಲ, ಅವರಿಗೆ ಮದುವೆ ಆಗಿದೆ ಅಂತ ಅದು ಗೊತ್ತಿಲ್ಲ ಅಂತ, ಏನೂ ಗೊತ್ತಿಲ್ಲ ಅವ್ರ ಬಗ್ಗೆ. ಅಲ್ಲಿಯ ಸ್ಟೇಷನ್ ಮಾಸ್ಟರ್ಗೆ ಏನೇನೂ ವಿಷಯ ಗೊತ್ತಿಲ್ಲ. ಅವರಿಗೆ ಅದು ಸಿಟ್ಟು ಬಂದ್ಬಿಡ್ತು. ಅವರು ನೆಗೆಟಿವ್ ರಿಪೋರ್ಟ್ ಕೊಟ್ಟು ಅವರನ್ನು ಟ್ರಾನ್ಸ್ಫರ್ ಮಾಡಿರಲಿಲ್ಲ, ಅವರಿಗೆ ಮನುಷ್ಯರಲ್ಲಿ ಇಂಟ್ರೆಸ್ಟ್ ಇಲ್ಲದ ಮನುಷ್ಯ ಅಂತ ಬರೆದಂತೆ. ಈ ಸುದ್ದಿ ಮುಂದಿನ ಠಾಣೆಗೆಲ್ಲ ಹೋಗ್ಬಿಟ್ಟು ಹೀಗೆ ಕೇಳಿದರು. ಅವ್ರು ಪರ್ಸನಲ್ ಮ್ಯಾಟರ್ ಕೇಳಿದಾಗ ಸ್ಟೇಷನ್ ಮಾಸ್ಟರ್ ಅದನ್ನು ಕರೆಕ್ಟಾಗಿ ಹೇಳಬೇಕು ಅಲ್ಲಿಯ ಇನ್ಸ್ಪೆಕ್ಟರ್ ಅಂತ ಹೇಳಿ ಅವರೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅವರು ಶಾಲೆ ಮಾತು ತಿಳಿಸಿದಂತೆ ಅಲ್ಲಿ ಹೋಗಿ ಇದೇ ಪ್ರಶ್ನೆ ಕೇಳಿದೆ. ಅವನೇನು ಹೆಸರು? ನಾರಾಯಣ ಸರ್. ಅವನಿಗೆ ಮದುವೆ ಆಗಿದೆ? ಹೌದು ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ ಸರ್. ಫಸ್ಟ್ ಹುಡುಗಿ ಸೆಕೆಂಡ್ PUC ಇದ್ದಾರೆ, ಸೆಕೆಂಡ್ ಪೂರ್ತಿ ಬಡ ಹೇಳಿದ್ದಾರೆ. ಆಮೇಲೆ ಇವರಿಗೆ ಗುರುಪ್ರಸಾದ್ ಇದ್ರು ಅಲ್ಲಿ, ಅವರಿಗೆ ಡೌಟ್ ಆಯ್ತಂತೆ, ಪಟ ಹೇಳ್ತಾನಲ್ಲ ಇವನು ಅಂತ. ಅಲ್ಲ ಹೋದಂತೆ ಅವ್ನು ಕರೆದ್ರಂತೆ, ನಿಮ್ಮ ಹೆಸರು? ನನ್ನ ಹೆಸರು ಗೌರವ್ ಸರ್. ನಾರಾಯಣ ಹೇಳಿದ್ರು, ನಾನು ಮೊದಲೇ ನಮಗೆಲ್ಲ ಹೇಳಿಟ್ಟಿದ್ರು, ನಾನು ಹೇಳಿದ್ದೆಲ್ಲ ಹೌದೌದು ಹೇಳಬೇಕು ಅಂತ ಕೊಟ್ಬಿಡ್ತೇನೆ ಸರ್. ಅವರು ನಾಡಿದ್ದು ಬರೋದೇ ಇಲ್ಲ. ನಮಗೆ ವಾಪಸ್ ಕೇಳಿದಾಗ ನನಗೆ ತುಂಬ ಅನುಭವ ಆಯಿತು, ಆಲಸ್ಯಕರ ಅನುಭವ ಆಗಿದೆ. ಕೇಳಿದಾಗ ಏನು ನೀವು ಎಲ್ಲರಿದ್ದಾಗ ಸಾರ್ವಜನಿಕವಾಗಿ ಕೇಳ್ತೀರಿ, ಒಬ್ಬರಿದ್ದಾಗ ಕೇಳಲಿಕ್ಕೆ ಆಗೋದಿಲ್ಲ, ವಾಪಸ್ ಕೇಳೋದು ಅವನೇ ನಮಗೆ ಕೊಡಬೇಕಿದ್ದು, ನಾವೇ ಅವ್ರಿಗೆ ಕೊಡಬೇಕಿದ್ದು ಒಂದು ಸೀನ್ ಕ್ರಿಯೇಟ್ ಮಾಡಿರ್ತಾರೆ. 4 ಜನ ನೋಡಿದರೆ ಇವರೇ ಹಣ ತಗೊಂಡು ಜನ ಮೀಟ್ ಕೊಡ್ಬೇಕು ಅಂತ, ಅದು ಆಗೋದಿಲ್ಲ. ನಿಮಗೆ ಜೋಡಣೆ ಮಾಡೋದು ಅಂಥದ್ದು. ಈ ಮನುಷ್ಯ ಸ್ವಭಾವದ ವೈಚಿತ್ರ್ಯಗಳನ್ನು ದಾಖಲಿಸ್ತಾ ಹೋದರೆ ತುಂಬ ಸ್ವಾರಸ್ಯಕರವಾದಂಥ ವ್ಯಕ್ತಿಗಳು ನಮಗೆ ಸಿಗ್ತಾರೆ. ನೀವೆಲ್ಲ ಜನರ ನಡುವೆನೇ ಇರೋದು, ನಿಮಗೆ ತುಂಬ ಅವಮಾನದ ಪರಿಸ್ಥಿತಿಗಳು ಬರ್ತವೆ. ನನಗೆ ಗೊತ್ತಿದೆ ಜನರ ನಡುವೆ ಇರುವಂಥದ್ದು. ನಾನು ಒಂದ್ಸಲ ವಿಮಾ ಏಜೆಂಟರ ಸಮಾವೇಶಕ್ಕೆ ಹೋಗಿದ್ದೆ. ಪಾಪ ಅವರಷ್ಟು ಬಯಸ್ಕೊಳ್ಳೋರು ಯಾರೂ ಇಲ್ಲ. ಬಾಗಿಲನ್ನ ಮುಖದ ಮೇಲೆ ಹಾಕ್ತಾರೆ, ಅವ್ರಿಗೆ ಹೋಗ್ರಿ ಅಂತ ಬೈತಾರೆ. ಹಾಗೆ ಬಯಸ್ಕೊಂಡಾಗ ನಾವು ಹೇಗೆ ನಮ್ಮ ಚಿತ್ತವನ್ನು ಸಮಚಿತ್ತದಲ್ಲಿಟ್ಕೊಂಡು ಆ ಬೈಯುವ ಘಟನೆಗೂ ಆ ಬಯಸ್ಕೊಳ್ಳೋ ವ್ಯಕ್ತಿಗೂ ನಮ್ಗೆ ಸಂಬಂಧ ಇಲ್ಲ ಅನ್ನುವಂಥ ಒಂದು ಒಳಗಡೆ ಅವನಿಗೆ ತೋರಿಸ್ಕೊಳ್ಳಿಕ್ಕಾಗೋದಿಲ್ಲ. ಒಳಗಡೆ ದೇಹ ಬೈಯಪ್ಪ ಅಂತ ನಿಂತು ಬಿಟ್ರೆ ಬೈದು ಅವ್ರಿಗೆ ಒಂದು ಸ್ವಲ್ಪ ಎನರ್ಜಿ ಹೋಗಿ ಸ್ವಲ್ಪ ಎಷ್ಟೊತ್ತು ಬೈಬೋದು ಒಂದು ಮನುಷ್ಯ? ಅರ್ಧ ಗಂಟೆ ಬೈಬೋದ? ನಿಮ್ಮ ಪೊಲೀಸ್ ಭಾಷೆಯಲ್ಲಿ ಅರ್ಧ ಗಂಟೆ ಬಿಡ್ತಾರೆ ಸರ್ ಒಬ್ಬರು. ಇಲ್ಲ ಆಗಲಿಲ್ಲ, 15 ನಿಮಿಷ ಅವರು ತುಂಬ ಜೋರಾಗಿ ಬೈತಾರೆ. ನೀವು ಏನೂ ಸಂಬಂಧ ಇಲ್ಲದಾಗೆ ಸುಮ್ಮನೆ ಒಂಥರ ಮುಗದನ್ನು ನಗುತ್ತಾ ಒಳ್ಳೆಯದು, ಅವ್ರಿಗೆ ಮತ್ತು ಸಿಕ್ಕಿಲ್ಲ. ಹಾಗೆ ಬಯಸ್ಕೊಳ್ಳುವಂಥದ್ದು ಅವಮಾನವನ್ನು, ಸೋಲನ್ನು, ಈ ಚಿಕ್ಕ ಮಕ್ಕಳನ್ನ, ನನಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ. ನಾನು ಹೇಳಿಲ್ಲ, ಅವ್ರ ಜೊತೆಗೆ ಆಡಕ್ಕೆ ಹೋಗಿ ನಾನು ತಿಳ್ಕೊಂಡಿದ್ದು. ಸಣ್ಣ ಮಗುವನ್ನು ನಾವೆಲ್ಲ ಶಾಲೆಗೆ ಹೋಗುವಾಗ ಶಾಲೆ ಒಂದು ಶಿಕ್ಷೆ ಆಗಿರಲಿಲ್ಲ. ನಿಮ್ಮಲ್ಲಿ ಆ ಥರದ ಶಿಕ್ಷೆ ಅನುಭವಿಸಿ ಒಂದು ಜಾಲಿಯಾಗಿ ನಾವು ಹಳ್ಳಿಯಲ್ಲಂತೂ ಆರಾಮ್ಸೆ ಒಂದು ಜಾಲಿ ರೈಡ್, ನಮಗೆ ಆರಾಮ್ ಹೋಗೋದು. ನಾವು ಲೇಟ್ ಆದರೂ ಸಹ ಮಾಸ್ಟರ್ ಬಂದಿರ್ತಾ ಇರಲಿಲ್ಲ ಹಳ್ಳಿಯ ಶಾಲೆಗೆ. ಈಗಿನ ಮಕ್ಕಳಿಗೆ ಹಾಗಲ್ಲ, ತುಂಬ ಒತ್ತಡದಲ್ಲಿ ಅವರನ್ನು ಅಳ್ತಾ ಹೋಗ್ತಿರ್ತಾರೆ. ನೀವು ಒಂದೊಂದು ಅಪಾರ್ಟ್ಮೆಂಟ್ ಮುಂದೆ ಒಂದು ನಿಮಗೆಲ್ಲ ಡ್ಯೂಟಿಗೆ ಇಟ್ಟಿದ್ದಾರೆ ನೋಡಿ, ಆ ತಾಯಂದರು ಅವ್ರ ತಾಯಂದ್ರ ಟೆನ್ಷನ್ ನೋಡಿ. ಆ ಮಗುವನ್ನು ಆಟೋದಲ್ಲಿ, ಆಟೋ ಹೇಗಿರ್ತದೆ ಅಂದರೆ ನಾವು ಮಾನವ ಗೋಪುರ ಅಂತ 5ನೇ ಕ್ಲಾಸು ಮೊದಲು ಕೂಡಿಸ್ತಾರೆ, ಅವ್ರ ಮೇಲೆ 4ನೇ ಕ್ಲಾಸು, ಅವ್ರ ಮೇಲೆ 3ನೇ ಕ್ಲಾಸು, ಮೇಲೊಂದು LKG ಮಗು, ಅದರ ಕಡೆಯ ಡ್ರೈವರ್ ಬೆನ್ನಿಗೆ ಅವರೆಲ್ಲ ವಾಟರ್ ಬಾಟ್ಲು. ಆ ಮಾನವ ಗೋಪುರ ಹೋಗೋದನ್ನು ನೋಡಿ ತಾಯಿದ್ರು ಧನ್ಯರಾಗ್ತಾರೆ ಅಂತ ಹೋಯಿತು. ಸಣ್ಣ ಮಗುವಿಗೆ ಬಂದಕ್ಕೆ LKG ತಗೊಂಡೋಗ್ಬಿಟ್ರಂತೆ. ಅದು ಅದಕ್ಕೆ ಒಂದು ತಿಂಗಳಿಂದ ನೀನು ಹೋಗಬೇಕು, ಶಾಲೆಗೆ ಹೋಗ್ಬೇಕಾಗ್ತದೆ, ಹೀಗೆ ಇರ್ಲಿಕ್ಕಾಗೋದಿಲ್ಲ. ಅದಕ್ಕೆ ತುಂಬಿ ಶಾಲೆ ಅಂದರೆ ಒಂದು ದ್ವೇಷ ಬಂದ್ಬಿಟ್ಟಿದೆ ಆ ಮಗುವಿಗೆ. ಅದು ತಿಳ್ಕೊಂಡಿದ್ರೆ ಒಂದಿನ ಹೋಗಿ ಬಂದ್ರಾಯ್ತು ಶಾಲೆಗೆ, ಪದ್ಧತಿಗೆ ಹೋಗಿ ಬಂದಾಗೆ. ಒಂದಿನ ಅಂತೂ ಹೋಯ್ತಂತೆ ಆ ಮಗು, ಶಾಲೆಗೆ ಹೋಗಿ ಬಂತು ಸಂಜೆ. ಆಯಿತು, ನೀವು ಹೇಳಿದ್ರೆ ತಿಂಗಳಗಟ್ಟಲೆ ಹೋದೆ ಬಂದೆ ನಾನು. ಆಯ್ತಲ್ಲ ನಮ್ಮ ಶಾಲೆ ಕತೆ ಮೊಬೈಲ್ ಮುಗಿಲಿಲ್ಲ. ಶಾಲೆ ಇವತ್ತಷ್ಟೇ ಸ್ಟಾರ್ಟು, ಇನ್ನು ನೀನು ದೊಡ್ಡ ಆಗಿ ನಿನಗೆ ಮದುವೆ ಆಗೋ ತನಕನೂ ಶಾಲೆ ಇರ್ತದೆ, ನೀನು ಹೋಗಲೇಬೇಕಲ್ಲ. ಅಲ್ಲ, ನನಗೆ ಇವತ್ತೇ ಮದುವೆ ಮಾಡಿ ಮದುವೆ ಶಾಲೆ ಮುಗೀತದೆ ಅಂತ ಇವತ್ತೇ ಮಾಡಿದ್ದೇನೆ. ಈ ಶಾಲೆ ಅನ್ನೋ ಶಿಕ್ಷೆ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಬಿಡಿ, ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ, ಅವರ ಉತ್ಸಾಹದ ಬುಗ್ಗೆಗಳು ಅವರನ್ನೊಂದು ಹಂತಕ್ಕೆ ತರುವಾಗಲೇ ನಮಗೆ ಅಷ್ಟು ಅದನ್ನು ಪ್ರೀತಿ ಮಾಡೋದ್ರೆ ಅವ್ರ ಮೇಲೆ ಸಿಟ್ಟು ಬರ್ತದೆ. ನಾನು ತುಂಬ ಪ್ರೀತಿಯಿಂದ ಒಬ್ಬ ಹುಡುಗ ನಮ್ಮಲ್ಲಿ ಈ ಬೆಂಚ್ ಮೇಲೆ ಓಡಾಡೋದು, ಅವನ್ನೆಲ್ಲ ಓಡಾಡೋದೇ ಮೇಲೆ ಹತ್ತದು, ಹೀಗೆ ಹತ್ತದು. ಅವ್ರು ನಮ್ಮ ಫೋಟೋ ಎಲ್ಲ ತಂದು ನೋಡಿ ಮೇಡಮ್ ಹೀಗೆ ಮಾಡ್ತಾನೆ, ಕೆಳಗೆ ಇರಲಿಲ್ಲ ಮೇಲೆ ಓಡಾಡ್ತಾನೆ, ಅವನ ಶೂ ಎಲ್ಲ ನಮ್ಮ ಏನು ಮಾಡೋದು. ನನ್ನ ಡಿಪಾರ್ಟ್ಮೆಂಟಿನ ಆ ಕಡೆನೇ ಇಲ್ಲ. ಹೋದೆ ನಾನು ತಿಳಿದು ಏನಂತ ಸ್ವಲ್ಪ ನಾಗದೋಷ ಇದೆ ಹೇಳ್ತಾ ಅವೆಲ್ಲ ತಮಾಷೆ ಮಾಡ್ಲಿಕ್ಕೆ ಹೇಳೋದು. ನನಗೆ ನಾಗದೋಷ, ನೆಲದ ಮೇಲೆ ಓಡಾಡಿದ್ರೆ ಆಗೋದಿಲ್ಲ. ನನಗೆ ಗರುಡ ದೋಷ ಇದೆ ಹೇಳಿದ್ದಾರೆ, ಇಳಿದು ಕೇಳಿದ್ರೆ ಅವನ ಕಿವಿ ಇದ್ದು ನಾಗಕ್ಕೆ ವಿರುದ್ಧ ಗರುಡ ಅಲ್ಲ, ಗರುಡ ದೋಷ ಉಂಟು ನನಗೆ. ಪ್ರಿನ್ಸಿಪಾಲ್ ಹತ್ರ ಕರ್ಕೊಂಡೋಗಿ ಅಲ್ಲೇ ಕೂರಿಸಿ ಅವನ ತಂದೆ ತಾಯಿಯನ್ನು ಕರೆಸಿ ಅವನನ್ನೊಂದು ಹದ ಹೀಗೆ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ತುಂಬ
ಸ್ವಾರಸ್ಯಕರವಾದ ಅನುಭವವನ್ನು ನಾನು ನನ್ನ ಕಾಲೇಜಿನಲ್ಲಿ ಅನುಭವಿಸಿದ್ದೀನಿ. ನಾನು ಮಂಗಳೂರಿನವಳಲ್ಲ, ಸೌತ್ ಕೆನಡಾದವಳಲ್ಲ, ಆದರೆ ಇಲ್ಲಿಯ ಜನರ ಡಿಗ್ನಿಫೈಡ್ ಲೈಫ್, ನೀವು ಏನು ಆತಂಕ ಪಟ್ಟುಕೊಳ್ಬೇಡ, ನಮ್ಮದು ಒಂದು ಡಿಗ್ನಿಫೈಡ್ ಲೈಫ್ ಇರುವಂಥ ಡಿಸ್ಟ್ರಿಕ್ಟ್ ಇದು. ಮಹಿಳೆಯರಿರ್ಬೋದು, ಪುರುಷರಿರ್ಬೋದು. ನಾನು ಅದೇ ಮಾತನ್ನು ತುಂಬ ಸಲ ಹೇಳ್ತಿರ್ತೀನಿ. ಪುರುಷರ ಒಂದು ಸಹಕಾರ, ಪ್ರೀತಿ ನಮಗಿಲ್ಲಿದ್ರೆ ನಾವು ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ನನಗೆ ನನ್ನ ಮನೆಯವರು, ನನ್ನ ತಮ್ಮ, ನನ್ನ ಯಜಮಾನರು ಪುರುಷರು ಅಂತ ಭೇದವೇ ಇಲ್ಲದ ನನಗೆ, ನನ್ನ ಪ್ರಕಾರ ಮಹಿಳೆಯರು ಪುರುಷರು ಭೇದವೇ ಇಲ್ಲ. ನಗಬಲ್ಲವರು, ನಗಲಿಕ್ಕಾಗದವರು, ನಗಲಲ್ಲದವರು ಅಂತ ಹೇಳ್ತೇನೆ. ಕೆಲವರು ಗೂಬೆಗಳಾಗಿ ನಗೋದೇ ಇಲ್ಲ. ಅವರನ್ನು ಏನು ಮಾಡಿದ್ರು ಅಲ್ಲಿ ಹೋಗಿ ಕೂತ್ರೆ ಮುಖ ಕೆಟ್ಟದಾಗಿ ಮಾಡಿಕೊಟ್ಟಿರ್ತಾರೆ. ನಾವು ಏನು ಮಾಡಿ ಇವರನ್ನ, ನನಗೆ ನಗಿಸೋದು ಒಂದ್ಸಲ ನಕ್ಕು ಹಗುರಾಗೋದಾಯಿತು. ಆ ನಗುವ ಗುಣವನ್ನು ನಮ್ಮೊಳಗೆ ನಾವು ಅಡಗಿಸಿಕೊಂಡಿದ್ದೀವಿ. ನೀವು ನಮಗೆ ಪ್ರತಿಕೂಲ, ನಮ್ಮ ಜೀವನ ನಮಗೆ ಯಾವತ್ತೂ ಕೂಡ ಅನುಕೂಲವಾಗಿ ನಾವು ನೋಡಿ ಬಿಟ್ಕೊಂಡು ಹೋಗುವಾಗ ನಮಗೆ ಅನುಕೂಲವಾದ ಗಾಳಿ ಬೀಸೋದಿಲ್ಲ. ಪ್ರತಿಕೂಲವಾದ ಗಾಳಿಯಲ್ಲಿಯೂ ನಮ್ಮತನವನ್ನು ನಾವು ಒಂದು 10 ವರ್ಷದ ನಂತರ ಒಬ್ಬ ವ್ಯಕ್ತಿ ನೋಡಿ ಅದೇ ಮುಖದಲ್ಲಿ ಅದೇ ನಗು ಇದೆ ಅಂದರೆ ಅವರಿಗೆ ಹಾಸ್ಯದ ಪರಿಚಯ ಇದೆ ಅಂತ ಅರ್ಥ. ಅವ್ರು ಕರ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ವೈರಾಗ್ಯ ಹೋಯ್ತು ಮೇಡಮ್ ಅಂತ ಹೀಗೆ ಕೂತವರನ್ನು ನಾನು ನೋಡಿದ್ದೀನಿ. ಅಂಥವರಿಗೆ ಸ್ವಲ್ಪ ಈ ನಗುವನ್ನು ನಿಮ್ಮೊಳಗಿಟ್ಕೊಳ್ಳಿ, ಬೇರೆ ಎಲ್ಲೋ ಹುಡುಕೋದು ಬೇಡ. ನಮ್ಮೊಳಗೆ ವಿನೋದದ, ಸಂತೋಷದ ಮೂಲಗಳು ಅಂತ ಅವರು ಟಾಪಿಕ್ ಕೊಟ್ಟಿದ್ದಾರೆ. ಆ ಮೂಲ ನಮ್ಮೊಳಗೆ ಇದೆ. ಅದನ್ನು ಹುಡುಕಿ ಅದನ್ನು ನಾವು ಸಂದರ್ಭ ಬಂದಾಗ ಅರಗಿಸಿಕೊಂಡು ನಗ್ತಾ ಇದ್ದಾಗ ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗ್ತದೆ. ನಾನು ತುಂಬ ನನ್ನ ಕೆಲವು ವಿದ್ಯಾರ್ಥಿಗಳ ಅನುಭವವನ್ನು, ಕೆಲವು ಸಿಟಿ ಬಸ್ ನಾನು ಟೈಮಲ್ಲಿ ಹೇಳಬೇಕು. ಸ್ವಲ್ಪ ನಗಲಿ ಅವರು. ನಾನು ಮಂಗಳೂರಿಗೆ ಬಂದಾಗ ಇಲ್ಲಿಯ ಬಸ್ಸು ನನಗೆ ವಿಚಿತ್ರವಾಗಿ ಕಂಡಿತು. ಜಗತ್ತಿನ ಎಲ್ಲ ಹೆಚ್ಚಿನ ರಾಷ್ಟ್ರಗಳಿಗೆ ನಾನು ಹೋಗಿದ್ದೇನೆ. ಕನ್ನಡ ಹಾಸ್ಯ ಸಾಹಿತ್ಯವನ್ನು ಪ್ರತಿನಿಧಿಸಿ ಭಾಷಣ ಮಾಡಿ ಬಂದಿದ್ದೇನೆ. ಯಾವ ಸಿಟಿಯ ಯಾವ ಬಸ್ನಲ್ಲೂ 2 ನಿರ್ವಾಹಕರು, ಕಂಡಕ್ಟರ್ಸು 2 ಇರ್ತಾರಲ್ಲ, ಅವರಿಲ್ಲ. ಇಲ್ಲಿ ಮುಂದೆ ಒಬ್ಬ, ಹಿಂದೆ ಒಬ್ಬ, ಇಬ್ಬರು ಸಿಟಿ ಹೋಗ್ತಾರೆ. ಬೇಗ 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 ಅಂತ ಸಿಟಿನಲ್ಲಿ ಆಮೇಲೆ ಸಣ್ಣ ಪುಟ್ಟ ಕಾಯಿಲೆಗಳು ಉದುರಿ ಹೋಗ್ಬಿಡ್ತಾರೆ. ಬೇಗ 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 ಅಂತ ಹೇಳೋದು. ನನಗೆ ಶುರುವಿಗೆ ಬಂದಾಗ ಅವರು ಬೇಗ ಬೇಗ ಹೇಳುವಾಗ ನನ್ನದು ಕದರಿಯಲ್ಲಿ ಇರಬೇಕು, ನಾನು ಬಲ್ಮಠದಲ್ಲೇ ಇಳ್ಕೊಂಡ್ಬಿಡ್ತಿದ್ದೆ ಕದರಿ. ಇನ್ನು ಬೇಗ ಬೇಗ ಅದಕ್ಕೆ ಹಿಂದೆ ಒಬ್ಬ ಮುಂದೆ ಒಬ್ಬ, ದುಂಪೋಲೆ ಪಿರಪು ಗೊತ್ತಲ್ಲ. ದುಂಪೋಲೆ 2 ಏಕಕಾಲಕ್ಕೆ ನಡೆಯುವ ಒಂದೇ ಬಸ್ಸು ಮಂಗಳೂರು. ಮುಂದಕ್ಕೂ ಹೋಗ್ಬೇಕು, ಹಿಂದಕ್ಕೂ ಬರಬೇಕು. ಏಕಕಾಲಕ್ಕೆ 2 ಕ್ರಿಯೆಗಳು ನಡೆಯಬಹುದಾದ ಏಕೈಕ ಬಸ್ಸು ಮಂಗಳೂರಿನಲ್ಲಿದೆ ಅಂತ ನಾನು 100 ಲೇಖನ ಬರೆದೆ, ಡ್ರೈವರ್ಗಳ ಬಗ್ಗೆ ಬರೆದೆ. ಒಂಥರ ಉಡುಪಿಯಲ್ಲಿ ನನಗೆ ಕಾಲೇಜಿಗೆ ಕರೆದಿದ್ರು. ಅಲ್ಲಿ ಹೋದಾಗ ಈಗ ಓಪನ್ ಏರ್ ಥಿಯೇಟರು ಸ್ವಾಮಿಗಳಿದ್ರು. ಈಗ ನಾನು ಕೂತ್ಕೊಂಡು ಪ್ರವಚನ ಮಾಡ್ತಾ ಇದ್ದೇನೆ. ಈ ಕೂತ್ಕೊಂಡು ಮಾತಾಡೋದು ಇವತ್ತೇ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ. ಸ್ವಾಮಿಗಳ ಪಟ್ಟ, ಸ್ವಾಮಿಗಳೆಲ್ಲ ಕೂತ್ಕೊಂಡು ಮಾತಾಡ್ತಾರಲ್ಲ, ಪ್ರವಚನ ಕೊಡ್ತಾರೆ. ಹಾಗೆ ಒಬ್ಬರು ಪ್ರವಚನ ಕೊಡಲಿಕ್ಕೆ ತುಂಬ ಗೌರವದಿಂದ ನಾನು ನೆನ್ಪು ಮಾಡ್ಕೊತೇನೆ. ಅವ್ರು ಕೂತಿದ್ರು. ಅವ್ರು ಹೇಳಿದರು, ಸ್ವಾಮೀಜಿಯವರು, ಈಗ ಜನರೆಲ್ಲ ದೇವರಲ್ಲಿ ಶ್ರದ್ಧೆಯನ್ನು, ಭಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ, ನಾಸ್ತಿಕರಾಗ್ತಾ ಇದ್ದಾರೆ. ಇದು ತುಂಬ ಖೇದದ ಸಂಗತಿ ಅಂತ ಹೇಳಿದ್ರು ಸ್ವಾಮಿ. ನನ್ನ ಭಾಷಣ ಆಮೇಲೆ ಬಂದು ನಾನು ಹೇಳಿದೆ, ಸ್ವಾಮೀಜಿಯವರೇ, ನೀವು ಖೇದ ಪಡಬೇಕಾದ ಅಗತ್ಯ ಇಲ್ಲ. ಎಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಖಾಸಗಿ ಸಾರಿಗೆ ಬಸ್ಸುಗಳು ಓಡಾಡ್ತಾ ಇರ್ತವೆಯೋ ಅಲ್ಲಿಯವರೆಗೆ ಜನರು ದೇವರನ್ನ ಮರೆಯೋ ಹಾಗಿಲ್ಲ. ದೇವರನ್ನ ನೆನಪಿಸೋದೇ ಕೆಲಸ ಅವರಿಗೆ. ನಾವು ಕೊಟ್ಟಾರ ಚೌಕಿಗೆ ಉಡುಪಿಗೆ ಹೋಗುವ ಬಸ್ಸಿನ ಉದಾಹರಣೆ ನಾನು ಕೊಟ್ಟೆ ಅವರಿಗೆ. ಕೊಟ್ಟಾರ ಚೌಕಿಗೆ ಬಂದ ತಕ್ಷಣ ಬಸ್ಸು ವಿಮಾನವಾಗುತ್ತದೆ, ಡ್ರೈವರನ್ನು ಪೈಲಟ್ ಆಗುತ್ತಾನೆ, ಹೆದ್ದಾರಿಯು ಹೆಮ್ಮಾರಿಯಾಗಿ ಬಿಡುತ್ತದೆ. ಆಗ ಅನಿವಾರ್ಯವಾಗಿ ನಾವು ದೇವರನ್ನ ನೆನಪಿಸುತ್ತೇವೆ. ಅನಿವಾರ್ಯವಾಗಿ ನಾವು ಭಕ್ತರಾಗಿ ಬರ್ತೇವೆ. ಯಾವುದೋ ಒಂದು ಧರ್ಮದ ಒಂದು ದೇವರು ಸಾಕಾಗುವುದಿಲ್ಲ. ಎಲ್ಲ ಧರ್ಮದ ಎಲ್ಲ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮನ್ನು ಹೇಗಾದರೂ ಬದುಕಿಸಿ ಉಡುಪಿ ತಂದು ಮುಟ್ಟಿಸೋದು ನಮ್ಮ ಪ್ರಾರ್ಥನೆ. ನಾನು ಶುರು ಮಾಡುವಾಗ ದಯಾಳುವಾದ ಯೇಸು ಕ್ರಿಸ್ತನಿಂದನೇ ಪ್ರಾರಂಭ ಮಾಡಬೇಕು. ದಯಾಳುವಾದ ಯೇಸು ಕ್ರಿಸ್ತನೇ ಆ ಡ್ರೈವರನ್ನು ಅದೆಷ್ಟು ವೇಗವಾಗಿ ಹೋಗುತ್ತಿದ್ದಾನೆ ಅವನನ್ನು ಕ್ಷಮಿಸು. ಯೇಸು ಅಂತ ಕೇಳ್ಕೊಂಡಿದ್ರು ಭಕ್ತರು, ಅವನನ್ನು ಕ್ಷಮಿಸು, ನಾವು ಸುರಕ್ಷಿತವಾಗಿ ಹೋಗ್ಬಿಡ್ತೀವಿ ಅಂತ. ಸ್ವಲ್ಪ ಮುಂದಕ್ಕೆ ಹೋಗುವಾಗ ದರ್ಗಾ ಬರ್ತದೆ. ದಯಾಳುವಾದ ಅಲ್ಲಾಹುವೆ, ಈ ಬಸ್ಸಿನಲ್ಲಿರುವವರೆಲ್ಲ ನಿನ್ನ ಮಕ್ಕಳೆಂದು ಭಾವಿಸಿದ್ರು, ಅವರನ್ನು ಸಲಹು. ಸ್ವಲ್ಪ ಮುಂದಕ್ಕೆ ಹೋಗುವಾಗ ದುರ್ಗಾ ಪರಮೇಶ್ವರಿ ಬರ್ತಾಳೆ. ಅಮ್ಮ ತಾಯಿ, ಉಡುಪಿಯಲ್ಲಿ ನನಗೆ 5 ನಿಮಿಷ ಕೆಲಸವಿದೆ, ಮಣಿಪಾಲದ ಹತ್ರ ಹೋಗ್ತಾರೆ. ಮಣಿಪಾಲಕ್ಕೆ ಹೋಗುವ ಧೈರ್ಯ ಮಾಡಲಾರೆ. ಉಡುಪಿಯಲ್ಲಿ ನನ್ನ 5 ನಿಮಿಷ ಕೆಲಸ ಮುಗಿಸಿ ಕೃಷ್ಣ ವಾಪಸ್ ಮುಗಿ ಮತ್ತೆ ಮಂಗಳೂರಿಗೆ ಬರುವಂತೆ ಅನುಗ್ರಹಿಸಿದೆ. ಉಡುಪಿ ಬರ್ತದೆ, ಕೃಷ್ಣ
ನಗ್ತಾ ನಿಂತಿದ್ದಾನೆ. ಕೃಷ್ಣನ ಹೋಗಿರುತ್ತದೆ ಜಗದೊಳಗಿರುವ ಮನುಜರೆಲ್ಲ ಹಗರಣ ಮಾಡುವುದರ ಕಂಡು ನಗೆಯು ಬರುತ್ತದೆ ನನಗೆ. ಇವರೆಲ್ಲ ಮಾಡೋದನ್ನು ನೋಡ್ತಾ ನಗತಾ ನಿಂತಾಗೆ ಅವನಿದ್ದಾನೆ. ಅವನ ಅನುಗ್ರಹ ತಗೊಂಡು ನಾನು ವಾಪಸ್ ಬರ್ತೀನಿ. ಎಲ್ಲಿ ಸ್ವಾಮಿ ದೇವರನ್ನು ಮರೆಯುವುದು ಅಂತ ನಾನು ಸ್ವಾಮಿ ಹಾಗೆ ಹೇಳಿದಾಗ ಸ್ವಾಮೀಜಿಯವರ ಮುಖದಲ್ಲಿ ಅರ್ಧ ಸೆಂಟಿಮೀಟರ್ ನಗು ಬಂದಿತ್ತು. ನನ್ನ ಹಾಸ್ಯಕ್ಕೆ ಮನ್ನಣೆ ಸಿಕ್ಕ ಹಾಗೆ ಆಯಿತು ನನಗೆ. ಆದರೆ ಒಂದು ವಿಷಯ ನಾನು ಮಾಡ್ತಿದ್ದೆ, ಅಲ್ಲಿ ಒಂದು ಡ್ರೈವರ್ ಇದ್ದ ಸಭಾಂಗಣದಲ್ಲಿ ಅನ್ನೋದು ನಮ್ಗೆ ಗೊತ್ತೇರಲಿಲ್ಲ. ಅವರಿಂದ ಭಕ್ತ ರೂಪೆ ಅಂತೇನೋ ನಾನು ಮುಂದಿಗೆ ನೀವು ಈ ಜನರ ನಡುವೆ ಇರೋರಿಗೆ ಸಿಗುವಂಥದ್ದು ಜನ ನಮಗೆ ಸಲಹೆ ಕೊಡ್ತಾ ಇರ್ತಾರೆ. ನೀವು ಹಂಗೆ ಮಾಡ್ಬಿಡ್ಬೇಕ್ರಿ, ಹಿಂಗೆ ಮಾಡ್ಬಿಡ್ಬೇಕ್ರಿ, ಅವರಿಗೆ ಕುತ್ಕೊಂಡು ಸಲಹೆ ನೀವು ಟೂ ವೀಲರ್ ತಗೋದು ಮೇಡಮ್. ಬಸ್ಸಿಗೆ ಹೋಗ್ತೀವಿ, ನಾನು ಬಸ್ಸಿಗೆ ಹೋಗೋದು ಅನುಭವಕ್ಕಾಗಿ. ನನ್ನ ಬರವಣಿಗೆಗೆ ಅನುಭವ ಸಿಕ್ಕಿದ್ದೇ ಸಿಟಿ ಬಸ್ಸಲ್ಲಿ. ನೀವು ಟೂ ವೀಲರ್ ತಗೋದು ಮೇಡಮ್. ಟೂ ವೀಲರ್ ತಗೋದು, ಟೂ ವೀಲರ್ ತೊಗೊಂಡು ನೋಡಿ ಎಷ್ಟು ಇಂಡಿಪೆಂಡೆಂಟ್ ಫೀಲಿಂಗ್ ಆಗ್ತದೆ. ತಗೊಂಡು ನಾನು ಟೂ ವೀಲರ್ ತಗೊಂಡೆ ಕೆಲವು ವರ್ಷದಿಂದ. ಈ ಹೊಸದಾಗಿ ಟೂ ವೀಲರ್ ಕಲಿಯುವಾಗ ನಿಮಗೆಲ್ಲ ಕಲಿಸಿರ್ತಾರೆ. ಒಂದು ಹೊಸದಾಗಿ ಕಲಿಯುವಾಗ ಒಂದು ಸಮಸ್ಯೆ ಇರ್ತೀವಿ. ನೀವು ಹತ್ತಿ ಕೂತಗಳು ಏನು ನೋಡ್ತೀರ ಹೋಗಿ ಎಲ್ಲರಿಗಾಗಿರ್ತದೆ. ಗೇಟ್ ನೋಡಿದ್ರೆ ಗೇಟಿಗೆ ಹೋಗಿದ್ದಾರೆ. ಒಂದಿನ ನಾನು ನನ್ನ ಮನೆ ಓನರ್ ಎದುರಿಗೆ ಅವನನ್ನು ನೋಡಿದೆ. 30ನೇ ತಾರೀಕು ನಾನು ಚೆಕ್ ಕೊಟ್ಟಾಗ ಮಾತ್ರ ಮುಗುಳ್ತಾ ಇದ್ದ ಅವನು. ಅವನಿಗೆ ಹೋಗಿ ನನ್ನ ಅವತ್ತಿಂದ ಆ ನಗೆಯೂ ಮಾಯವಾಯಿತು. ಎಲ್ಲಿ ಹೋದ್ರು. ಆಮೇಲೆ ಕಾಲೇಜಿಗೆ ಹೋಗಿ ಕಾಲೇಜಲ್ಲಿ ಕ್ಲಾಸೆಲ್ಲ ಮುಗಿಸಿ ನಾನು ಹೊರಡುವಾಗ ಪ್ರಿನ್ಸಿಪಾಲ್ ಕೇಳ್ತಾರೆ, ಆ ಹೆಗಡೆ ಮೇಡಮ್ ಹೋಗಿ ಆಯ್ತಾ ನೋಡಿ. ಗೌರವದಿಂದ ಪ್ರಿನ್ಸಿಪಾಲ್ ನೋಡ್ಬಿಟ್ರೆ ಅವ್ರಿಗೆ ಹೋಗಿರ್ತದೆ. ನಾವು ನೋಡ್ಬೇಡಿ, ನಾನು ಹೋಗ್ತಾ ನೋಡಲ್ಲ. ಹೀಗೆ ಕಲ್ತು ನನಗೊಬ್ಳು ಸಿಂಡಿಕೇಟ್ ಬ್ಯಾಂಕಲ್ಲಿ ಆಫೀಸರ್ ಅವಳು ನನಗೆ ಕಲಿಸಿದ್ರು ಟೂ ವೀಲರನ್ನು. ಒಂದಿನ ಅವಳು ಎದುರಿಗೆ ಬಂದು ತುಂಬ ಗೌರವದಿಂದ ನಾನು ಗುರು ಹೋಗಿ ಅವರಿಗೆ ಅವ್ರು ಬಿದ್ದು ಕಾಲು ಮುರಿದು ಅವ್ರದ್ದು ನನಗೆ ಗೊತ್ತಾಗ್ತಾ ಇದೆ. ಕಾಲು ಮುರಿದಾಗ ಏನು ಹಾಸ್ಪಿಟ್ಲಲ್ಲಿ ಸೇರ್ಕೊಂಡಿದ್ದಾರೆ. ನನ್ನ ಹೆಸರು ಬರೆಸಿ ಆ ವಾಚ್ಮೆನಲ್ಲಿ ಕೊಟ್ಟಿದ್ದಾರೆ. ಈ ಹೆಸರು ಬಂದರೆ ಒಳಗೆ ಬಿಡ್ಬೇಡ. ಗುರುವನ್ನೇ ಬೀಳಿಸಿದ ಶಿಷ್ಯಗಳನ್ನು ಹೋಗಿದ್ರೆ ಒಳಗೆ ಅಂತ ನೀವು ಅವ್ರ ಹೆಸರು ನೋಡಿ ಬಂದವರೆಲ್ಲ ಕೇಳಿದ್ರು. ಮೂಲಿಸರು ಇಲ್ಲ ನಿಮಗಿಲ್ಲ ಸ್ವಲ್ಪ. ಈಗ ನಾನು ಟೂ ವೀಲರ್ ಕಲಿತ ಕಥೆ ತುಂಬ ತಮಾಷೆ ಆಗಿದೆ. ಹೇಳೋದಾದ್ರೆ ಆ ಕಥೆ ಟೂ ವೀಲರು ನಮಗೆ ವಿದ್ಯಾರ್ಥಿಗಳು ನಮ್ಮ ಶಿಷ್ಯರು ನಾವು ಹೇಳಿದಾಗ ಅವ್ರು ಹೇಳಬೇಕು ಅಂತ ನಾವು ನಿರೀಕ್ಷೆ. ಶಿಷ್ಯರು ಹೇಳಿದ್ದನ್ನು ಕೆಲವು ಸಲ ಕೇಳಬೇಕು ನಾವು. ಗುರುಗಳಿಗೆ ಶಿಷ್ಯರು ಕಲಿಸಿದ್ದನ್ನು ಕಲೀಲಿಕ್ಕೆ ಇರ್ತದೆ ಅವ್ರ ಹತ್ರ. ನಾನು ನನ್ನ ಟೂ ವೀಲರಲ್ಲಿ ಇಷ್ಟೆಲ್ಲ ಆಗಿಯೂ ನಾನು ನನ್ನ ಟೂ ವೀಲರಲ್ಲಿ ನನ್ನದೇ ಆದ ವೇಗ ಎಷ್ಟೊಂದು ಕಿಲೋಮೀಟರ್ ಇರೋದಿಲ್ಲ. ಹುಡುಗರಿಗೆ ರಕ್ತದಲ್ಲೇ ಇರ್ತದೆ, 300 ಕಿಲೋಮೀಟರ್ ಹೋಗ್ಬಿಡ್ತಾರೆ ಅಂತೆಲ್ಲ. ನಾವು ಹಾಗೆಲ್ಲ ಹೋಗೋದಿಲ್ಲ. 10, 20 ಅಷ್ಟರೊಳಗೆ ಇರುವುದು. ನಾವು ಎಡಕ್ಕೆ ನಾನು ಹೋಗ್ತಾ ಇದ್ದೆ. ಕದ್ರಿಯಲ್ಲಿ ಮನೆ, ಹಂಪನಕಟ್ಟೆಯಲ್ಲಿ ಕಾಲೇಜ್. ಹೋಗಿ ಎಲ್ಲರೂ ಹೋಗ್ತಾ ಇದ್ರು. ಹಿಂದೆಲ್ಲೋ ಇದ್ದವನು ಮಲ್ಲಿಕಟ್ಟೆ ಹಿಂದೆ ಹೋಗಿ ಅದೆಲ್ಲ ನಾನು ಎಲ್ಲ ಅಂತೂ ಕಾಲೇಜಿಗೆ ಟೂ ವೀಲರಲ್ಲಿ ಹೋಗಿ ಇಳಿತಾ ಇದ್ದೆ. ಇದು ನನ್ನ ವಿದ್ಯಾರ್ಥಿ ಲೋಕದಲ್ಲಿ ತುಂಬ ತಮಾಷೆ ಆಗ್ತಾ ಇದೆ ಅಂತ ನನಗೆ ಸ್ವಲ್ಪ ಗೊತ್ತಾಗಿತ್ತು. ಯಾವ ಥರದ್ದು ಅಂತ ಇಲ್ಲ. ಒಂದಿನ ನಾನು ಕದ್ರಿಯಿಂದ ಹೊರಟಿದ್ದೇನೆ. ನನ್ನ ಶಿಷ್ಯ ಒಬ್ಬ ಬಂದ ಟೂ ವೀಲರ್. ಗುಡ್ ಮಾರ್ನಿಂಗ್ ಮೇಡಮ್ ನನ್ನ ಬೈಕಲ್ಲಿ. ನಾನು ಹೆಚ್ಚು ನೋಡೋ ಆಗಿದ್ದಲ್ಲ. ಇಷ್ಟೇ ನಾನು ನನ್ನ ಬಾಡಿಗೆ ನೋಡಿದ್ರೆ ಹೋಗಿ ಬಿಡ್ತಿದ್ದಲ್ಲ. ಮತ್ತೆ ಸ್ವಲ್ಪ ಮುಂದೆ ಬಲ್ಮಠ ಎಸ್ ಕಾಲೇಜಿಗೆ ಹೋಗುವಾಗ ಪುನಃ ಬಂದ ಅದೇ ಹುಡುಗ, ಅದೇ ಬೈಕು. ಗುಡ್ ಮಾರ್ನಿಂಗ್ ಮೇಡಮ್. ಬಲ್ಮಠ ಸರ್ಕಲಿಗೆ ಹೋಗುವಾಗ ಪುನಃ ಬಂದ. ಆಗಲೇ ನಾನು ನೆನಪಿದೆ ಏನೋ ಕಿತಾಪತಿ ಆಗಿದೆ. ಅವನು ಕಾಲೇಜಲ್ಲಿ ಬೆಟ್ ಕಟ್ಟಿ ಬಂದಿದ್ದಾನಂತೆ. ಮೇಡಮ್ ಈಗ ಕದ್ರಿಯಿಂದ ಹೊರಟಿರ್ತಾರೆ. ನಾನು 5 ಸಲ ಹೋಗಿ ವಿಶ್ ಮಾಡಿ ಬರ್ತೇನೆ. ಬೆಟ್ಟಲ್ಲಿ ಗೆದ್ಬಿಟ್ಟಿದ್ದಾನೆ ಅವನು. ಬೆಟ್ ಕಟ್ಕೊಂಡಿದ್ದಾರೆ. 5 ವಿಶ್ ಮಾಡಿ ಹೋಗಿದ್ದಾನೆ ಅವನು, ಗೆದ್ದಿದ್ದಾನೆ. ಆಮೇಲೆ ಅವತ್ತು ನನ್ನ ಕೈಯಲ್ಲಿ ತೆಗಿ ಒಂದು ಬೋರ್ಡ್ ಹಾಕಿದ್ದಾರೆ ನನ್ನ ವಿದ್ಯಾರ್ಥಿಗಳು. ಅತಿ ಕಡಿಮೆ ವೇಗವು ಅಪಘಾತಕ್ಕೆ ನೀವು ಟ್ರಾಫಿಕಲ್ಲಿ ತನ್ನಿ. ಅತಿ ವೇಗ ಅಪಾಯಕ್ಕೆ ಕಾರಣ ಅಂತ ಹಾಕೋತಿರಲ್ಲ, ಅತಿ ಕಡಿಮೆ ವೇಗವು ಅಪಘಾತಕ್ಕೆ ಕಾರಣ ಅಂತ ನನ್ನ ಬೋರ್ಡ್ ಇತ್ತು. ಅವತ್ತಾದರೂ ನಾನು ಕಲಿಬೇಕಿತ್ತು ಪಾಠ ನನ್ನ ಶಿಷ್ಯರಿಂದ. ಸ್ವಲ್ಪ ಪಾಠ ಹೋಗೋದನ್ನು ಅಭ್ಯಾಸ ಮಾಡಿ ನನ್ನದೇ ಆಗಬೇಕು. ಒಂದಿನ ನನ್ನ ಉಡುಪಿಯಲ್ಲಿ ನನ್ನ ಭಾಷಣ ಕೇಳಿದ ಡ್ರೈವರ್ ಇರಬಹುದು ನನ್ನನ್ನು ಬೀಳಿಸಿ ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ. ಜಿಲ್ಲಾಡಳಿತ ಅಂತ ಹೋಗಿದ್ದಾನೆ. ನನ್ನನ್ನು ಎಲ್ತಿ ಹಾಕಲಿಲ್ಲ, ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ ಬಸ್ನಲ್ಲಿ. ಆಗಿದ್ದು ನಾವು ಸ್ವಲ್ಪ ಅದಕ್ಕೆ ಇದಕ್ಕೆ ಸೇರಿಸಿ ಇರುವಂಥದ್ದು ಪೂರ್ತಿಯಾಗಿ ಕಲ್ಪನೆ ಅದು, ನಿಜ ಘಟನೆಯಲ್ಲಿ ಆಗಿದ್ದು. ಬಸ್ಸಲ್ಲಿ ವಿದ್ಯಾರ್ಥಿಗಳಿದ್ದರು. ಅವರು ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಅವರು ಡಾಕ್ಟರ್ ಸಾರಿ ಅಂತ ಇದ್ರು. ಬೆಂಗಳೂರಲ್ಲಿ ಯಾರೇನೋ ಆಗಿದ್ರು. ಅವರು ತಕ್ಷಣ ಬಂದಾಗ 200 ಮೇಲೆ ಹೋಗ್ಬಿಟ್ಟು ಎಲ್ಲ. ಆಮೇಲೆ ನನಗೆ ಟ್ರೀಟ್ಮೆಂಟ್ ಕೊಟ್ಟು ಮೇಲೆ ಮಲಗಿಸಿದ್ದಾರೆ, ಸ್ಟಿಚ್ ಎಲ್ಲ ಹಾಕಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ನನ್ನನ್ನು ಸೇರಿಸಿ ಅವರಿಗೆ ಸಿಟ್ಟು ಬಂದಿದೆ. ಇವಾಗ
ಯುವ ಪೀಳಿಗೆಗೆ ಸಿಟ್ಟು ಬಂದರೆ ಏನು ಅನ್ನೋದು ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿದೆ. ಬಸ್ ಎಲ್ಲ ಅಲ್ಲೇ ಸುತ್ಕೊಂಡು ಬರಬೇಕಲ್ಲ, ನಮ್ಮ ಕಾಲೇಜ್ ಮುಂದೆ ಬಂದಿದೆ. ಅವರು ಆ ಡ್ರೈವರ್ನನ್ನು ವಿಚಾರಿಸ್ಕೊಂಡಿದ್ದಾರೆ. ಮರುದಿನ ಉದಯವಾಣಿಯಲ್ಲಿ ಬಂದಿದೆ, ಕಾಲೇಜ್ ಉಪನ್ಯಾಸಕಿಯ ಕೈನೆಟಿಕ್ ಹಾಗೂ ಸಿಟಿ ಬಸ್ ಡಿಕ್ಕಿ, ಸಿಟಿ ಬಸ್ ಪುಡಿ ಪುಡಿ. ಬೆಂಗಳೂರಿಂದ ನನಗೆ ಫೋನ್, ನಿಮ್ಮ ಮಂಗಳೂರಲ್ಲಿ ಆಕ್ಸಿಡೆಂಟ್ ಆದರೆ ಈಗ ಅದು ನಾನು ಕಾಲೇಜ್ ಉಪನ್ಯಾಸಕಿಯ ಅಂತ ಇದೆಯಲ್ಲ, ಅದನ್ನು ಓದ್ಕೊಳ್ಳಿ ನೀವು. ಅದು ಕಾಲೇಜ್ ವಿದ್ಯಾರ್ಥಿಗಳ ಮತ್ತು ನನ್ನ ನಡುವಿನ ರೀತಿಯ ವಿಷಯ, ಅದು ನಾನು ಹೇಳೋ ಹಾಗಿಲ್ಲ, ಅದು ಆಗ್ತದೆ ಕೆಲವು ಸಲ. ಇಂಥ ವಿದ್ಯಾರ್ಥಿಗಳ ನಡುವೆ ಇದ್ದಿದ್ದರಿಂದ ನನಗೆ ಹಾಸ್ಯ ಕಲಿಯೋದಕ್ಕೆ ಸಾಧ್ಯವಾಯಿತು. ಪಕ್ಕದ ಮನೆಯವರು, ಮಕ್ಕಳು ಎಲ್ಲರನ್ನ ನಾನು ನೋಡಿ ನನಗೆ ನನ್ನ ಮನೆಯ ಮುಂದೆ ಒಂದು ಸಣ್ಣ ಮಗು ಇದೆ. ಯಾವಾಗ ನನ್ನ ಮಗಳು ಚಿಕ್ಕವಳಿರುವಾಗ ಪ್ರಶ್ನೆ ಕೇಳ್ತಿತ್ತು, ಮಕ್ಕಳಿಗೆ ಮಾತ್ರ ಸತ್ಯ ಹೇಳುವ ಗಟ್ಸಿರೋದಂತೆ, ನಾವೆಲ್ಲ ಸುಳ್ಳೆ ಮಾತಾಡೋದು, ಮಕ್ಕಳು ಮಾತ್ರ ಸತ್ಯ ಹೇಳೋದು. ಆ ಮಗು ನನ್ನ ಮಗಳ ಹತ್ರ ಹೇಳ್ತಾ ಇತ್ತು, ನಿಮ್ಮಮ್ಮ ಎಲ್ಲಿ ಹೊರಟರು? ಕಾರ್ಕಳಕ್ಕೆ. ಯಾಕೆ? ಭಾಷಣ ಮಾಡ್ತೀನಿ. ಆಂಟಿ ಎಲ್ಲಿ ಹೋಗ್ತೀರಾ? ಮೂಡುಬಿದ್ರಿಗೆ. ಯಾಕೆ? ಭಾಷಣ ಮಾಡಿದ್ದೆ. ಆ ಮಗುವಿಗೆ ಆಶ್ಚರ್ಯ, ಏನು ಭಾಷಣ ಮಾಡ್ಲಿಕ್ಕೆ ಮಾತ್ರ ಯಾಕೆ ಕರೀತಾರೆ? ನನ್ನ ಮಗಳ ನನ್ನ ಕೇಳಿದವಳು, ನಿಮ್ಮಮ್ಮನ ಯಾಕೆ ಭಾಷಣ ಮಾಡ್ಲಿಕ್ಕೆ ಮಾತ್ರ ಕರೀತಾರೆ? ಅದರ ಅರ್ಥ ಭರತನಾಟ್ಯ ಮಾಡ್ಲಿಕ್ಕೆ ಯಾಕೆ ಕರೆಯೋದಿಲ್ಲ, ಹಾಡೋದಿಕ್ಕೆ. ಆದರೆ ನನ್ನ ಮಗಳು ಸತ್ಯ ಹೇಳಿದ್ರು, ಅವರಿಗೆ ಬೇರೆ ಏನು ಮಾಡ್ಲಿಕ್ಕೆ ಬರುವುದಿಲ್ಲವಾ, ಅದಕ್ಕೆ ಕರೀತಾರೆ. ಭಾಷಣ ಮಾತ್ರ ಮಾಡಲಿಕ್ಕೆ ಬರುವುದು, ಬೇರೆ ಏನೂ ಮಾಡಲಿಕ್ಕೆ ಬಾರದವರನ್ನ ಭಾಷಣ ಮಾಡಲಿಕ್ಕೆ ಕರೀತಾರೆ ಅನ್ನೋದು ನನ್ನ ಮಗಳು ಸತ್ಯ ಹೇಳಿದ್ರು. ಈ ಥರದ ಸತ್ಯಗಳನ್ನ ಎದುರಾದಾಗ ನೀವು ನಿಮ್ಮ ಜೊತೆಗೆ ಹಾಸ್ಯ ಪ್ರಜ್ಞೆಯನ್ನು ಇಟ್ಕೊಳ್ಳಿ. ಮಹಿಳಾ ದಿನಾಚರಣೆಯನ್ನು ನಾವು ಮಹಿಳೆಯರಾಗಿ ನಾವು ಯಾವಾಗಲೂ ಹೇಳೋದು, ನಮ್ಮ ಘನತೆಯನ್ನ ಎತ್ತಿ ಹಿಡ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಇದೆ. ಅವನು ನನಗೆ ಮಾಡಿಲ್ಲ, ನನ್ನ ಗಂಡ ನನ್ನನ್ನು ಖುಷಿಯಾಗಿರಲಿಲ್ಲ, ಅಪ್ಪ ನನಗೆ ಆಸ್ತಿ ಕೊಡಲಿಲ್ಲ, ಎಲ್ಲ ಇದ್ದು ಕೂಡ ದುಃಖಿಗಳಾಗಿರೋದನ್ನು ನಾವು ನೋಡ್ತೇವೆ. ನಮ್ಮ ಒಂದು ಸಂತೋಷದ ಮೂಲವನ್ನು ನಮ್ಮೊಳಗೆ ಕಂಡುಕೊಂಡು ದಾರಿ ಯಾವುದೂ, ಕೆಲವರಿಗೆ ಓದೋದ್ರಲ್ಲಿ ಸಂತೋಷ, ಕೆಲವರಿಗೆ ಹಾಡೋದ್ರಲ್ಲಿ ಸಂತೋಷ, ಪರೋಪಕಾರದಲ್ಲಿ ಸಂತೋಷ, ಯಾವುದರಲ್ಲಿ ಅದು ನನಗೆ ಸಂತೋಷವೇ ಬೇಡ ಅನ್ನೋ ದುರಂತವನ್ನು ನಾವು ತಂದ್ಕೊಳ್ಬಾರ್ದು. ಐ ವಿಲ್ ಬಿ ಹ್ಯಾಪಿ, ಐ ಆಮ್ ಹ್ಯಾಪಿ ಅನ್ನೋದನ್ನು, ಹ್ಯಾಪಿನೆಸ್ಸನ್ನು ನಿಮಗೆಲ್ಲರಿಗೆ ನಾನು ಹಾರೈಸಿ, ನಿಮ್ಮ ಮುಖದಲ್ಲಿ ಎಲ್ಲಾದರೂ ಹೋಗುವಾಗ ಕಂಡ್ರೆ ಇಷ್ಟು ಮುಖಗಳಲ್ಲಾದರೂ ಒಂದು ಮುಖ ನಗು, ನಿಮ್ಮ ದುಡಿಮೆ, ನಿಮ್ಮ ಗಡಿಮು, ನಿಮ್ಮ ನೋವು, ಜವಾಬ್ದಾರಿ ಎಲ್ಲವೂ ಗೊತ್ತು ನನಗೆ. ಟೆನ್ಷನ್ ಇರುವಂಥದ್ದು ನಮ್ಮ ಜವಾಬ್ದಾರಿಯೇ ನಮ್ಮ ಟೆನ್ಷನ್. ಅದನ್ನು ನಿಭಾಯಿಸೋದಕ್ಕೆ ಹಾಸ್ಯ ಪ್ರಜ್ಞೆಯನ್ನು ನಮ್ಮ ಜೊತೆಗೆ ಇಟ್ಕೊಳ್ಳಿ. ಒಳ್ಳೆಯ ಘನತೆಯಿಂದ ಬದುಕೋದಕ್ಕೆ ಸಂಕಲ್ಪ ಮಾಡ್ಕೊಳ್ಳೋಣ. ಹ್ಯಾಪಿ ವುಮೆನ್ಸ್ ಡೇ ನಿಮಗೆಲ್ಲರಿಗೂ. ನಿಮ್ಮೆಲ್ಲರ ಮುಖದಲ್ಲಿ ನಗು ಮಾಸದೇ ಇರಲಿ ಅಂತ ಹಾರೈಸಿ, ಮುರಳಿ ಸುಲ್ತಾನವರು ನನ್ನ ಈ ಹಲ್ಲಲ್ಲಿ ಅರ್ಧ ನಗು ಅವರಿಗೆ ಅವರ ಕುಟುಂಬಕ್ಕೆ ಅವರ ಹೋಗ್ತಾ ಇದ್ದೇವೆ, ಅವರಿಗೂ ಕೂಡ ನಗುವನ್ನು ಹಾರೈಸಿ, ವೇದಿಕೆ ಎಲ್ಲರೂ ಕೂಡ ಸಂತೋಷವಾಗಿರೋದಕ್ಕೆ ಭಗವಂತ ಅನುಗ್ರಹ ಮಾಡಲಿ ಅಂತ ಹಾರೈಸಿ ನನ್ನ